सकलव सृष्टिसिद देव पितनिगे आराधने रक्षिगे नरनाद देवसुतनिगे आराधने सकलव सृष्टिसिद देव पितनिगे आराधने सृष्टिगे नरनाद देवसुतनिगे आराधने नित्य सहायकरे पवित्रात्मा आराधने प्रीति स्वरूपिगे भक्तिय आराधने सकलव सृष्टिसिद देव पितनिगे आराधने रक्षिगे नरनाद देवसुतनिगे आराधने नित्य सहायकने पवित्रात्मा आराधने प्रीति स्वरूपिगे भक्तिय आराधने आराधने ಮಾಡುವಾಗ ಭಯಭೀತಿ ದೂರವಾಗಿದೆ ಆರಾಧನೆ ಮಾಡುವಾಗ ಭಯಭೀತಿ ದೂರವಾಗಿದೆ ರೋಗವೆಲ್ಲ ಸೌಖ್ಯವಾಗಿದೆ ದೇವರ ಪ್ರೀತಿ ತುಂಬಿದೆ ರೋಗವೆಲ್ಲ ಸೌಖ್ಯವಾಗಿದೆ ದೇವರ ಪ್ರೀತಿ ತುಂಬಿದೆ ಪಾಪದಿಂದ ಶಾಪದಿಂದಲೂ ಬಿಡುಗಡೆ ನಮಗೆ ದೊರಕಿದೆ ಪಾಪದಿಂದ ಶಾಪದಿಂದಲೂ ಬಿಡುಗಡೆ ನನಗೆ ದೊರಕಿದೆ सकलव सृष्टिसिद देव पितनिगे आराधने रक्षिगे नरनाद देवसुतनिगे आराधने नित्य सहायकने पवित्रात्मा आराधने प्रीति स्वरूपिगे भक्तिय आराधने प्रीति स्वरूपिगे भक्तिय आराधने हृदयದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ ಶೋಧನೆಯನ್ನೆದುರಿಸಲು ದೇವರಾತ್ಮ ಶಕ್ತಿ ನೀಡಿದೆ ಶೋಧನೆಯನ್ನೆದುರಿಸಲು ದೇವರಾತ್ಮ ಶಕ್ತಿ ನೀಡಿದೆ ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ सकलव सृष्टिसिद देव पितनिगे आराधने रक्षिगे नरनाद देवसुतनिगे आराधने सकलव सृष्टिसिद देव पितनिगे आराधने रक्षिगे नरनाद देवसुतनिगे आराधने नित्य सहायकने
ಪವಿತ್ರಾತ್ಮ ಆರಾಧನೆ, ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ, ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ, ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ, ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ. ಹಾಲೆಲೂಯ, ಹಾಲೆಲೂಯ. ಎರಡು ಕರಗಳನ್ನು ನಾವು ಮೇಲೆತ್ತಿ ಪ್ರಭುವನ್ನು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ, ಸುತನಿಗೆ, ಪವಿತ್ರ ಆತ್ಮರನ್ನು ನಾವು ಆರಾಧಿಸೋಣ. ಈ ಆರಾಧನೆಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ, ನಮ್ಮ ಕುಟುಂಬವನ್ನು ಸಮರ್ಪಿಸೋಣ, ನಮ್ಮ ಚಿಂತೆ ದುಃಖಗಳನ್ನು ಸಮರ್ಪಿಸೋಣ. ಈ ಆರಾಧನೆಯಲ್ಲಿ ಪ್ರಭುವಿನ ಮಹಿಮೆಯನ್ನು ನಾವು ನೋಡೋಣ. ಇದೋ ಈ ಪರಮ ಪ್ರಸಾದದಲ್ಲಿ ಯೇಸು ನಮಗಾಗಿ ಪ್ರಸನ್ನರಾಗಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತ್ರಿಯೇಕ ದೇವರೇ, ಪರಮ ತ್ರಿತ್ವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಪ್ರಭು ಯೇಸುವೆ, ನೀವು ಮಾಡಿದ ಉಪಕಾರಗಳಿಗಾಗಿ, ಒಂದೊಂದು ದಿನವೂ ನೀವು ಕೊಟ್ಟ ದಾನ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವನ್ನು ನಾವು ದೃಷ್ಟಿಸಿ ನೋಡೋಣ. ಬಹಳ ಕಷ್ಟದ ಸಮಯದಲ್ಲಿ ನಾವಿದ್ದೀವಿ. ವಿಶ್ವದೆಲ್ಲೆಡೆ ಈ ಮಾರಣಾಂತಿಕ ಕೊರೋನಾ ಸೋಂಕು ತಾಂಡವವಾಡುತ್ತಾ ಇದೆ. ನಾವು ಇವತ್ತು ನಮ್ಮ ಕುಟುಂಬ ಸಮೇತ ಪ್ರಭುವಿನ ಸಾನ್ನಿಧ್ಯದಲ್ಲಿ, ವಿಶೇಷವಾಗಿ ನಾಳೆಯ ದಿನ ಪಂಚದಶಮಿ ಹಬ್ಬವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ, ಈ ಜಾಗರಣೆಯ ವೇಳೆಯಲ್ಲಿ ಈ ವಿಶೇಷ ಆರಾಧನೆಯನ್ನು ನಾವು ಮಾಡುತ್ತಾ ಇದ್ದೀವಿ. ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನನ್ನ ಪವಿತ್ರ ಆತ್ಮರನ್ನು ನಿಮಗೆ ಕೊಡುತ್ತೇನೆ, ಆ ಪೋಷಕ ನಿಮ್ಮ ಜೊತೆಗೆ ಸದಾ ಇರುವರು, ಅವರು ಇರುವಾಗ ಯಾವ ಭಯವೂ ನಿಮಗಿರದು, ನಾನು ನಿಮಗೆ ಹೇಳಿದ್ದನ್ನೆಲ್ಲ ಅವರು ನೆನಪಿಗೆ ತರುವರು. ಹೌದು, ತಾಯಿ ಮರಿಯಮ್ಮನವರು ಪ್ರೇಷಿತರೊಡಗೂಡಿ ಹಾಗೂ ಇನ್ನಿತರ ಸ್ತ್ರೀಯರೊಡಗೂಡಿ, ಯೇಸುವಿನ ಇನ್ನಿತರ ಸಹೋದರರೊಡಗೂಡಿ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದರು. ಈ ಸಾಯಂಕಾಲ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ತಲ್ಲೀನರಾಗೋಣ. ಈ ಆರಾಧನೆಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ಈ ಜಾಗರಣೆಯ ಈ ಪಂಚದಶಮಿ ಮಹೋತ್ಸವವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ಪ್ರಭು ಯೇಸು ನಮ್ಮನ್ನು ಬಲಪಡಿಸಲಿ. ಧೈರ್ಯಗುಂದದೆ ನಾವು ಜೀವಿಸಲು ಬೇಕಾದ ಕೃಪೆಯನ್ನು ನೀಡಲಿ. ನಮ್ಮೊಳಗಡೆ ಇರುವ ಭಯ, ನಮ್ಮೊಳಗಡೆ ಇರುವ ಎಲ್ಲ ಪರಿಸ್ಥಿತಿಗಳು ಯೇಸು ಅರ್ಥೈಸುತ್ತಾರೆ. ಈ ಪರಿಶುದ್ಧಾತ್ಮರಿಗಾಗಿ ನಾವು ಮೊರೆಯಿಡೋಣ. ಈ ಪರಿಶುದ್ಧಾತ್ಮರಲ್ಲಿ ನಾವು ಪ್ರಾರ್ಥಿಸೋಣ. ಯೇಸುವೇ, ನಿಮ್ಮ ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿರಿ. ನಮ್ಮ ಎರಡೂ ಕರಗಳನ್ನು ಮೇಲೆತ್ತಿ ಜೊತೆಗೆ ಹೇಳೋಣ, ಯೇಸುವೇ ನಿಮ್ಮ ಪವಿತ್ರ ಆತ್ಮರಿಂದ ನನ್ನನ್ನು ತುಂಬಿರಿ. 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 ಯೇಸುವೇ, ನೀವು ನುಡಿದಿದ್ದೀರಿ,
ನೀವು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ಪವಿತ್ರ ಆತ್ಮನಲ್ಲಿ ಪ್ರಾರ್ಥಿಸಿರಿ. ಇದೋ ದೇವ ನನ್ನ ಮಕ್ಕಳಿಗಾಗಿ ವಿಶ್ವದಲ್ಲಿ ಇನ್ನು ವಿಶೇಷವಾಗಿ ಜಾಗರಣೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಪರಿಶುದ್ಧಾತ್ಮರ ಶಕ್ತಿಯಿಂದ ಬಲದಿಂದ ನಮ್ಮನ್ನು ತುಂಬಿ ಸ್ವಾಮಿ, ನಮ್ಮ ಕುಟುಂಬಗಳನ್ನು ತುಂಬಿ ಸ್ವಾಮಿ, ನಮ್ಮಲ್ಲಿರುವ ದುರಾತ್ಮ ಭಯದ ಆತ್ಮ ಎಲ್ಲವೂ ದೂರವಾಗಲಿ ಸ್ವಾಮಿ. ಸ್ತೋತ್ರ ಯೇಸುವೆ. ಹಾಲೆಲೂಯ 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 ಹಾಲೆಲೂಯ. ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಮುಂಜಾನೆ ಬೇಗ ನಾನೆದ್ದು ಪ್ರಾರ್ಥನೆ ಮಾಡಲು ಕಲಿಸಿ. ದೇವ ಮಾಡಿದ ಉಪಕಾರಕ್ಕೆಲ್ಲ ಸ್ತುತಿ ಸ್ತೋತ್ರವ ಹಾಡಲು ಕಲಿಸಿ. ಮುಂಜಾನೆ ಬೇಗ ನಾನೆದ್ದು ಪ್ರಾರ್ಥನೆ ಮಾಡಲು ಕಲಿಸಿ. ದೇವ ಮಾಡಿದ ಉಪಕಾರಕ್ಕೆಲ್ಲ ಸ್ತುತಿ ಸ್ತೋತ್ರವ ಹಾಡಲು ಕಲಿಸಿ. ಸತ್ಯವಾಕ್ಯವನ್ನು ನಿತ್ಯ ಧ್ಯಾನಿಸುತ್ತ ಬಾಳುವವರ ನೀಡಿ. ಸತ್ಯವಾಕ್ಯವನ್ನು ನಿತ್ಯ ಧ್ಯಾನಿಸುತ್ತ ಬಾಳುವವರ ನೀಡಿ. ಒಳ್ಳೆ ಕ್ರೈಸ್ತನಾಗಿ ಹರಸಿ, ಒಳ್ಳೆ ಕ್ರೈಸ್ತನಾಗಿ ಹರಸಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಬಾಳಲ್ಲಿ ಶೋಧನೆ ಬರಲು ಜಯಿಸುವ ವರವನ್ನು ನೀಡಿ. ರೋಷದ ದ್ವೇಷದ ಸಮಯ ತಾಳ್ಮೆಯ ವರದಿಂದ ಹರಸಿ. ಬಾಳಲ್ಲಿ ಶೋಧನೆ ಬರಲು ಜಯಿಸುವ ವರವನ್ನು ನೀಡಿ. ರೋಷದ ದ್ವೇಷದ ಸಮಯ ತಾಳ್ಮೆಯ ವರದಿಂದ ಹರಸಿ. ಸತ್ಯ ಪ್ರೇಮದಲ್ಲಿ ನಿತ್ಯ ಜೀವಿಸಲು ಪ್ರೀತಿಯ ವರ ನೀಡಿ. ಸತ್ಯ ಪ್ರೇಮದಲ್ಲಿ ನಿತ್ಯ ಜೀವಿಸಲು ಪ್ರೀತಿಯ ವರ ನೀಡಿ. ಒಳ್ಳೆ ಕ್ರೈಸ್ತನಾಗಿ ಹರಸಿ, ಒಳ್ಳೆ ಕ್ರೈಸ್ತನಾಗಿ ಹರಸಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಓ
ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಆತ್ಮರೇ, ಪವಿತ್ರ ಆತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರ ಆತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಮನದಲ್ಲಿ ಇರುವ ಕಹಿ ನೆನಪ ದಹಿಸಿ ನನ್ನನ್ನು ಹರಸಿ, ಜೀವ ಜಲವನ್ನು ಸುರಿಸಿ, ಸರ್ವದಾಹದಿಂದ ನನ್ನ ಬಿಡಿಸಿ. ಮನದಲ್ಲಿ ಇರುವ ಕಹಿ ನೆನಪ ದಹಿಸಿ ನನ್ನನ್ನು ಹರಿಸಿ, ಜೀವ ಜಲವನ್ನು ಸುರಿಸಿ, ಸರ್ವದಾಹದಿಂದ ನನ್ನ ಬಿಡಿಸಿ. ಯೇಸು ಸ್ವಾಮಿಗೆ ಸಾಕ್ಷಿಯಾಗಿನ ಬಾಳುವವರ ನೀಡಿ, ಯೇಸು ಸ್ವಾಮಿಗೆ ಸಾಕ್ಷಿಯಾಗಿನ ಬಾಳುವವರ ನೀಡಿ, ಒಳ್ಳೆ ಕ್ರೈಸ್ತನಾಗಿ ಹರಸಿ. ಕಣ್ಣುಗಳನ್ನು ಮುಚ್ಚಿ ಎರಡು ಕರಗಳನ್ನು ಹೃದಯದ ಮೇಲೆಡಿ. ಒಳ್ಳೆ ಕ್ರೈಸ್ತನಾಗಿ ನನ್ನನ್ನು ಹರಸಿ ಅಂತೇಳಿ ಪ್ರಾರ್ಥಿಸಿ. ನಾನು ನೀವು ಒಳ್ಳೆ ಕ್ರೈಸ್ತರಾಗಿ ಬಾಳಲಿಲ್ಲ. ಎಷ್ಟೋ ನಮ್ಮ ಒಳಗಡೆ ದ್ವೇಷ, ಹಗೆತನ, ಮತ್ಸರ, ಹೊಟ್ಟೆ ಕಿಚ್ಚು, ಕ್ರೋಧ, ಮದ, ಕಾಮ ಇವುಗಳನ್ನಿಟ್ಟು ಬಾಳಿದ್ದೇವೆ. ಕೊಳೆ ತುಂಬಿದ ಪಾತ್ರೆಯಲ್ಲಿ ಹಾಲಾಕಲು ಆಗುವುದಿಲ್ಲ. ಕೊಳಕುತನ ಇರುವ ದೇಹದೊಳಗಡೆ ಪವಿತ್ರಾತ್ಮ ಬರುವುದಿಲ್ಲ. ಇವತ್ತು ನಮ್ಮನ್ನು ಪರಿಶುದ್ಧಾತ್ಮರು ಶುದ್ಧೀಕರಣಗೊಳಿಸುತ್ತಾರೆ. ಎಸೇಕಿಯೇಲ್ ಪ್ರವಾದಿ 36ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಕಠಿಣ ಹೃದಯಗಳನ್ನು, ಕಠಿಣ ಮನಸ್ಸುಗಳನ್ನು ನಾನು ತೆಗೆದು ಹೊಸ ನೂತನ ಹೃದಯವನ್ನು ದಯಪಾಲಿಸುವೆನು. ಪಂಚದಶಮಿ ಹಬ್ಬ ನಮಗೆ ಹೊಸ ನೂತನ ಹೃದಯವನ್ನು ನೀಡುವ ಹಬ್ಬ, ನೂತನ ಆಶೀರ್ವಾದ ನೀಡುವ ಹಬ್ಬ. ಒಳ್ಳೆ ಕ್ರೈಸ್ತನಾಗಿ ನಮ್ಮನ್ನು ಹರಸಿ. ಇದು ಎಷ್ಟೋ ಬಾರಿ ನಾನು ಪ್ರಾರ್ಥನೆ ಮಾಡಲು ಆಶೆ ಪಡುತ್ತೇನೆ, ಪ್ರಾರ್ಥನೆ ಮಾಡಲಾಗುವುದಿಲ್ಲ. ಬೆಳಿಗ್ಗೆ ಬೇಗನೆ ಎದ್ದೇಳಲು ಆಗುವುದಿಲ್ಲ. ಯೇಸುವೆ, ಇವತ್ತು ಪವಿತ್ರಾತ್ಮ ನಮಗೆ ಶಕ್ತಿ ಕೊಡುತ್ತಾರೆ. ಮುಂಜಾನೆ ಬೇಗ ನಾನೆದ್ದು ಪ್ರಾರ್ಥನೆ ಮಾಡಲು ಕಲಿಸಿ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26, 27, 28 ಹೇಳುತ್ತೆ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ನಾವು ಅರಿಯದವರು, ತಿಳಿಯದವರು ಆತ್ಮ ಧ್ವನಿಯಿಂದ ಪವಿತ್ರಾತ್ಮರೇ ನಮ್ಮ ಪರವಾಗಿ ಪ್ರಾರ್ಥಿಸುತ್ತಾರೆ. ಅಂದರೆ ನಾವು ನಮ್ಮನ್ನೇ ಪವಿತ್ರಾತ್ಮರಿಗೆ ತೆರೆದಿಟ್ಟುಕೊಳ್ಳಬೇಕು. ಆ ಪರಿಶುದ್ಧ ಆತ್ಮರು ನಮ್ಮೊಳಗಡೆ ಜೀವಿಸುತ್ತಾ ಇದ್ದಾರೆ. ನಮ್ಮ ಸ್ನಾನ ದೀಕ್ಷೆಯಲ್ಲಿ, ನಮ್ಮ ದೃಢೀಕರಣದಲ್ಲಿ ಆ ಪವಿತ್ರಾತ್ಮರನ್ನು ನಾವು ಪಡೆದಿದ್ದೇವೆ. ಆ ಪವಿತ್ರಾತ್ಮರ ಶಕ್ತಿ ನಮ್ಮೊಳಗಡೆ ಇದೆ. ಇದು ನಾವು ಅಂತ ಇದ್ದವರಲ್ಲ, ಹೆದರಿ ಹಿಮ್ಮೆಟ್ಟುವವರಲ್ಲ, ನಂಬಿ ನಡೆಯುವವರಾಗಿದ್ದೀವಿ. ಪ್ರಾರ್ಥನೆಯ ಶಕ್ತಿಯಲ್ಲಿ ಬಲಪಡಿಸಲು ನಾವು ಬೇಡಿಕೊಳ್ಳೋಣ. ಮುಂಜಾನೆ ಬೇಗ ಎದ್ದು ಪ್ರಾರ್ಥನೆ ಮಾಡಲು, ಜಪಸರ ಪ್ರಾರ್ಥನೆ ಮಾಡಲು, ದೇವರ ವಾಕ್ಯ ಓದಲು ನಮಗೆ ಶಕ್ತಿ ನೀಡಿ. ದೇವರು ಮಾಡಿದ ಎಲ್ಲಾ ಉಪಕಾರವನ್ನು ಸ್ತುತಿ ಸ್ತೋತ್ರ ಹಾಡಲು ಕಲಿಸಿ. ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 32 ತನಕ, ರೋಮನ್ ಚಾಪ್ಟರ್ 1:18-32, ಮಾನವ ಕುಲದ ಮಲಿನತೆ ಇವತ್ತು ಏನೆಲ್ಲ ನಡೀತಾ ಇದೆ ಅಲ್ಲಿ ಬರೆದಿದೆ. ಸಲಿಂಗ ಕಾಮ ಇದೆಲ್ಲ ಅಲ್ಲಿ ಬರೆದಿದೆ. ಮನುಷ್ಯನು ದೇವರಿಗೆ ಉಪಕಾರ ಸ್ಮರಣೆ ಮಾಡಿಲ್ಲ, ದೇವರನ್ನು ಆತ ಕೊಂಡಾಡಲಿಲ್ಲ, ದೇವರನ್ನು ಗೌರವಿಸಲಿಲ್ಲ. ಮೊದಲ ಆಜ್ಞೆಗೆ ವಿರೋಧವಾಗಿ ಆತ ನಡೆದ, ಅದಕ್ಕಾಗಿ ಅವನು ಎಡವಿ ಬಿದ್ದ. ದೇವ ಮಾಡಿದ ಉಪಕಾರಕ್ಕೆಲ್ಲ ಇವತ್ತು ದೇವರು ನಮಗೆ ಜೀವ ಕೊಟ್ಟಿದ್ದಾರೆ, ಕೊರೋನಾದಿಂದ ರಕ್ಷಿಸಿದ್ದಾರೆ. ಇರ್ಬೋದು ಕೋವಿಡ್-19 ಪಾಸಿಟಿವ್ ಆಗಿರ್ಬೋದು, ಹೆದರಬೇಡಿ. ಆರಾಧನೆ ಆಲಿಸುವಾಗ ಯೇಸುವಿನ ಶಕ್ತಿ ನಿಮ್ಮ ದೇಹದೊಳಗಡೆ ಇಳಿದು ಬರುತ್ತೆ. ದೇವರು ನಮ್ಮನ್ನು ಅಪಘಾತಗಳಿಂದ ಕಾದಿದ್ದಾರೆ. ಇಷ್ಟು ಈ ದಿನದವರೆಗೂ, ಇಂದಿನ ದಿನದವರೆಗೂ ನನ್ನನ್ನು ಕಾದಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ದೇವರನ್ನು ದೂಷಿಸುವುದು ಬೇಡ, ದ್ವೇಷಿಸುವುದು ಬೇಡ, ನಕಾರಾತ್ಮಕವಾಗಿ ಚಿಂತಿಸುವುದು ಬೇಡ, ಭಯ ಪಡುವುದು ಬೇಡ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ
ಸತ್ಯ ವಾಕ್ಯವನ್ನು ಇವತ್ತು ನಾವು ಧ್ಯಾನಿಸ್ತಾ ಇದ್ದೀವಿ. ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೀವಿ. ಸತ್ಯ ವಿಷಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರತಿನಿತ್ಯ ದೇವರ ವಾಕ್ಯವನ್ನು ನಾವು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 10 ಹೇಳುತ್ತಾ ಇದೆ, ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33. ನಿಮ್ಮ ಹೋರಾಟ ಅಧಿಗತದಲ್ಲಿರುವ ಅಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರದ ವಿರುದ್ಧ. ಹಿಂದೆ ದೇವರು ಕೂಡ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಎಫೆಸ 6:17 ಹೇಳುತ್ತೆ, ದೇವರ ಪವಿತ್ರಾತ್ಮರ ಖಡ್ಗ, ದೇವರ ವಾಕ್ಯವನ್ನು ತೆಗೆದುಕೊಳ್ಳಿರಿ. ಆ ಸತ್ಯ ವಾಕ್ಯವನ್ನು ಓದಿ, ಪ್ರತಿನಿತ್ಯ ಓದಿ ಧ್ಯಾನಿಸಿ, ಅದರ ಮೂಲಕ ಪವಿತ್ರಾತ್ಮರು ನಮ್ಮಲ್ಲಿ ಜೀವಾಳವಾಗುತ್ತಾರೆ. ಒಳ್ಳೆ ಕ್ರೈಸ್ತನಾಗಿ ನಮ್ಮನ್ನು ಹರಸಿ. ಬಾಳಲ್ಲಿ ಶೋಧನೆ ಬರುತ್ತೆ, ಕಾಮದ ಶೋಧನೆ, ದುಶ್ಚರ ದುರ್ಗುಣ ದುರ್ವ್ಯಾಮೋಹದ ಶೋಧನೆ. ಈ ದಿನಗಳಲ್ಲಿ ಲಾಕ್ಡೌನ್ ಆಗಿ ಒಳಗಡೆ ಇರುವಾಗ ಬರುವ ಶೋಧನೆಗಳು. ನಾವು ಶೋಧನೆಗೆ ಒಳಗಾಗಿದ್ದೀವ. ಪ್ರಾರ್ಥನೆ ಮಾಡದೆ ಹೆಚ್ಚಿನ ಸಮಯವನ್ನು ಈ ಅಂತರ್ಜಾಲದಲ್ಲಿ, ಈ ಮಾಧ್ಯಮಗಳಲ್ಲಿ ಕಳೆದು ಬೇಡವಾದ ಸುದ್ದಿಗಳನ್ನು ಆಲಿಸಿ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದೀವ. ಎಲ್ಲ ಶೋಧನೆಗಳನ್ನು ಜಯಿಸುವ ಶಕ್ತಿ ನಮಗೆ ಪ್ರಭು ಯೇಸು ಪವಿತ್ರ ಆತ್ಮರ ಮೂಲಕ ದಯಪಾಲಿಸುತ್ತಾರೆ. ರೋಷ ದ್ವೇಷ, ಅನೇಕರು ರೋಷ ದ್ವೇಷ, ಒಂದೇ ಕುಟುಂಬದಲ್ಲಿದ್ದೀವಿ, ಒಂದೇ ಈ ಸಮುದಾಯದಲ್ಲಿದ್ದೀವಿ, ನಾವು ದ್ವೇಷ ಇಟ್ಕೊಂಡಿದ್ದೀವ, ರೋಷ ಇಟ್ಕೊಂಡಿದ್ದೀವ, ಅಥವಾ ಪ್ರತೀಕಾರ ದಾಹ ಅಪಕಾರವನ್ನು ಮಾಡ್ತಾ ಇದ್ದೀವ. ತಾಳ್ಮೆಯ ವರದಿಂದ ಹರಸಿ. ಇವತ್ತು ಪರಿಶುದ್ಧಾತ್ಮ ಪಂಚದಶಮಿ ಹಬ್ಬ ನಮಗೆ ತಾಳ್ಮೆಯ ವರವನ್ನು ದಯಪಾಲಿಸುತ್ತೆ. ಸತ್ಯ ಪ್ರೇಮದಲ್ಲಿ ನಾವು ಜೀವಿಸುತ್ತೇವೆ, ಸುಳ್ಳಿನಲ್ಲಿ ಜೀವಿಸುವುದಿಲ್ಲ. ಯೋಹಾನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 44 ಹೇಳುತ್ತೆ, ನಿಮ್ಮ ಮೂಲ ಪುರುಷ ಯಾರು? ಸುಳ್ಳಿನ ಮೂಲ ಪುರುಷ ಸೈತಾನ. ಅವನೇ ನಿಮ್ಮ ತಂದೆ. ಯಾರ? ಸುಳ್ಳು ಹೇಳುವವರ, ಸುಳ್ಳಲ್ಲಿ ಜೀವಿಸುವವರ, ಸುಳ್ಳು ಬಿತ್ತರಿಸುವವರ ತಂದೆ ಸೈತಾನ. ಅದಕ್ಕೆ ನಾವು ಸತ್ಯ ಪ್ರೇಮದಲ್ಲಿ ನಿತ್ಯ ಜೀವಿಸಲು ಪ್ರೀತಿಯವರ ಈ ಪರಿಶುದ್ಧಾತ್ಮರು, ಬೈಬಲ್ ಹೇಳುತ್ತೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ, ದೇವರು ತಮ್ಮ ಪ್ರೀತಿಯನ್ನು ಪವಿತ್ರ ಆತ್ಮರ ಮುಖಾಂತರ ನಮ್ಮ ಮೇಲೆ ಹೇರಳವಾಗಿ ಸುರಿಸಿದ್ದಾರೆ. ಹೇರಳವಾಗಿ ಸುರಿಸಿದ್ದಾರೆ. ಇದು ದೇವರ ಪ್ರೀತಿಗೆ ಎಲ್ಲೇ ಇಲ್ಲ, ಗಡಿ ಇಲ್ಲ, ಮಿತಿ ಇಲ್ಲ. ಅಂತ ಪ್ರೀತಿ, ಪರಿಶುದ್ಧ ಪ್ರೀತಿ, ಅತಿಶಯ ಪ್ರೀತಿ. ಆ ಪ್ರೀತಿಯ ಮುಂದೆ ನಾವಿದ್ದೀವಿ. ನಾವು ಒಳ್ಳೆಯ ಕ್ರೈಸ್ತರಾಗಿ ಬಾಳಬೇಕು. ಅನೇಕರಿಗೆ ಮನದಲ್ಲಿ ಕಹಿ ನೆನಪಿದೆ. ಕೀರ್ತನೆ 147 ವಾಕ್ಯ 3 ಹೇಳುತ್ತೆ, ವಾಸಿ ಮಾಡುವೆನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವೆನು ಅವರ ಗಾಯಗಳನ್ನು. ಇವತ್ತು ಎಷ್ಟೋ ಗಾಯಗಳು, ಹೊರಗಡೆ ಗಾಯ ಆದರೆ ಬ್ಯಾಂಡೇಜ್ ಹಾಕಬಹುದು, ಮೆಡಿಸಿನ್ ಅಥವಾ ಮುಲಾಮ ಹಚ್ಚಬಹುದು. ಆಂತರಿಕ ಗಾಯ, ಗಿಲ್ಟ್ ಫೀಲಿಂಗ್, ಆ ಗಾಯ, ಈ ಎಲ್ಲಾ ಗಾಯಗಳು, ಆಂತರಿಕ ಗಾಯಗಳು ಇವತ್ತು ಸೌಖ್ಯವಾಗುವಂತ ಸಮಯ ಈ ಪಂಚದಶಮಿ ಹಬ್ಬ. ಆ ಶಿಷ್ಯರ ಒಳಗಡೆ ಇದ್ದ ಭಯ ಬಿಟ್ಟು ಹೋಯಿತು. ಹೊಸ ಶಕ್ತಿ, ಹೊಸ ನಿಲುವು, ಹೊಸ ಹುಮ್ಮಸ್ಸು, ಹೊಸ ಚೈತನ್ಯ, ಹೊಸ ಉತ್ತೇಜನ ಅವರಿಗೆ ದೊರಕಿತು. ಅದೇ ಉತ್ತೇಜನ, ಹುಮ್ಮಸ್ಸು, ಚೈತನ್ಯ ಇವತ್ತು ಈ ಆರಾಧನೆಯಲ್ಲಿ ಯೇಸು ನಮಗೆ ದೊರಕಿಸಿಕೊಡುತ್ತಾರೆ. ಮನದಲ್ಲಿ ಇರುವ ಕಹಿ ನೆನಪ ದಹಿಸಿ ನನ್ನನ್ನು ಹರಸಿ. ಆ ಶಿಷ್ಯರ ಮೇಲೆ ಅಗ್ನಿಯ ಜ್ವಾಲೆಯಾಗಿ, ಅಗ್ನಿಯ ನಾಳವಾಗಿ ಇಳಿದು ಬಂದ ಪವಿತ್ರಾತ್ಮರ ಶಕ್ತಿ ಎಲ್ಲ ಜ್ವಾಲೆಗಳನ್ನು, ಅಲ್ಲಿರುವ ಎಲ್ಲ ಅಂಧಕಾರಗಳನ್ನು ದಹಿಸಿ ಹಾಕಿತು. ಈ ಪಂಚದಶಮಿ ಹಬ್ಬ ನನ್ನೊಳಗಡೆ ಇರುವ ಸ್ವಾರ್ಥ, ಅಹಂಕಾರ, ಗರ್ವ, ದರ್ಪ, ದುಶ್ಚಟ, ದುರ್ಗುಣ, ಕಾಮ ದಹಿಸಿ ಹಾಕಲಿ. ಯಾರ ಮೇಲೂ, ಯಾವ ಧರ್ಮದವರ ಮೇಲೂ, ಯಾವ ವ್ಯಕ್ತಿಯ ಮೇಲೂ, ಯಾವ ರಾಜಕಾರಣಿಯ ಮೇಲೂ ಕೋಪ ಇಟ್ಕೊಳ್ಬೇಡಿ. ಅವರು ಪವಿತ್ರ ಆತ್ಮರಿಂದ ತುಂಬುವುದಕ್ಕಾಗಿ ಪ್ರಾರ್ಥಿಸಿ. ತುಂಬಾ ನೋವು ಕೊಟ್ಟಿದ್ದಾರೆ, ಬೆನ್ನಿಗೆ ಚಾಕ್ ಹಾಕಿದ್ದಾರೆ, ಕ್ಷಮಿಸಲಾರದ ನೋವುಗಳಿವೆ. ಇದೋ ಯೇಸುವಿಗೂ ಕೂಡ ಅಂತ ನೋವುಗಳಿದ್ರು. ಯೇಸು ಹೇಳಿದ್ರು, ಪಿತನೇ ಅವರು ಏನು ಮಾಡುತ್ತಾರೆ ಅವರ ಅರಿಯರು, ಅವರನ್ನು ಕ್ಷಮಿಸಿರಿ. ಇದೋ ಪರಿಶುದ್ಧಾತ್ಮ ಇಳಿದು ಬಂದಾಗ ಕ್ಷಮಿಸುವ ಶಕ್ತಿ, ಏಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ, ಅಂತ ಶಕ್ತಿ ನಮಗೆ ಸಿಗಲೆಂದು ನಾವು ಕಣ್ಣೀರಿಂದ ಮೊರೆಯಿಡೋಣ. ಎಲ್ಲ ಮನಸ್ಸಿನಲ್ಲಿರುವ ಗಾಯಗಳನ್ನು ಸಮರ್ಪಿಸಿ ಇವತ್ತು ಆ ಪರಿಶುದ್ಧಾತ್ಮರನ್ನು ಕಳುಹಿಸುವುದರ ಮೂಲಕ ನಮ್ಮನ್ನು ದೇವರು ಇನ್ನೂ ಹೆಚ್ಚು ಬಲಪಡಿಸುತ್ತಾರೆ. ಜೀವ ಜಲವನ್ನು ಸುರಿಸಿ ಸರ್ವದಾಹದಿಂದ ನನ್ನನ್ನು ಬಿಡಿಸಿ. ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ 37, 38, 39 ಯೇಸು ನುಡಿದರು, ಬಾಯಾರಿದವನು ನನ್ನ ಬಳಿಗೆ ಬರಲಿ, ಬಾಯಾರಿದವನು ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ. ನಾ ಕೊಡುವ ನೀರನ್ನು ಕುಡಿದರೆ ಹಿಂದೆಂದಿಗೂ ದಾಹವಾಗದು, ಅದು ನಿನ್ನಲ್ಲಿ ಹೊನಲಾಗಿ ಹರಿಯುವುದು.
ಆತ್ಮೀಯ ಸಹೋದರ ಸಹೋದರಿಯರೇ, ಆ ಜೀವ ಜಲ ಸರ್ವ ದಾಹದಿಂದ ನಮ್ಮನ್ನು ಬಿಡಿಸುತ್ತೆ, ಸಕಲ ಕೆಡುಕಿನಿಂದ ನಮ್ಮನ್ನು ರಕ್ಷಿಸುತ್ತೆ. ಯೇಸು ಸ್ವಾಮಿಗೆ ಸಾಕ್ಷಿಯಾಗಿ ಬಾಳುವ ವರ ಸಿಗುತ್ತೆ. ಹೇಗೆ ಆ ಅಪೊಸ್ತಲರು ಪ್ರೇಷಿತರು ಯೇಸುವಿಗೆ ಸಾಕ್ಷಿಯಾದರೋ, ಹೊಸ ಹುಮ್ಮಸ್ಸು, ಹೊಸ ಧೈರ್ಯ, ಹೊಸ ಶಕ್ತಿ ಅವರಿಗೆ ಸಿಗುತ್ತೋ ಅದೇ ನಮಗೆ ಸಿಗಲೆಂದು ನಾವು ಕೂಡ ಪ್ರಾರ್ಥಿಸೋಣ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ನನ್ನ ಜೊತೆಗೆ ಎಲ್ಲರೂ ಎಲ್ಲಿಂದ ನೀವು ಆಲಿಸುತ್ತೀರೋ ಆ ಸ್ಥಳದಲ್ಲಿ ಮಂಡಿಯಾಗಿ ಪರಿಶುದ್ಧ ಈ ಪರಮ ಪ್ರಸಾದದಲ್ಲಿ ಯೇಸುವನ್ನು ನೋಡಿ ಎರಡು ಕರಗಳನ್ನು, ಈ ಎರಡು ದೈನುಗಳನ್ನು ನೀವು ಪ್ರಾರ್ಥಿಸಿರಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಹೋಲಿ ಸ್ಪಿರಿಟ್ ಕಮ್. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಕಣ್ಣುಗಳನ್ನು ಮುಚ್ಚಿ ಹೃದಯದಿಂದ ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಎಲ್ಲ ತೊಂದರೆಗಳು, ನೋವುಗಳು, ದುಃಖಗಳು, ನಿರಾಶೆಗಳು, ಜಿಗುಪ್ಸೆಗಳು ಬಿಟ್ಟು ಹೋಗುವ ಸಮಯ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, touch Lord, fill everybody with your power of your Holy Spirit. ಪರಿಶುದ್ಧಾತ್ಮರಿಂದ ಅಭಿಷೇಕಿಸು ಸ್ವಾಮಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಓ ಪರಿಶುದ್ಧ ಆತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಆತ್ಮರೇ, ಪವಿತ್ರಾತ್ಮರೇ, ಅನುಗ್ರಹಿಸೆನ್ನನು. ಆತ್ಮರೇ, ಹಾಲೆಲೂಯಾ, 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 ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಪರಿಶುದ್ಧಾತ್ಮರೇ ವಂದನೆ. ಪರಿಶುದ್ಧಾತ್ಮರೇ, ನಾವು ಇರುವ ಸ್ಥಳ ಅಭಿಷೇಕವಾಗಲಿ. ಇದೋ ನಮ್ಮಲ್ಲಿರುವ ಬಲಹೀನತೆಗಳು, ಹಾಡಿನಲ್ಲಿ ಆಡಿದ ಎಲ್ಲ ಅಂಶಗಳು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ದೇಹ, ಆತ್ಮ, ಮನಸ್ಸು, ನಮ್ಮ ಕುಟುಂಬ ಅಭಿಷೇಕವಾಗಲಿ. ಒಳ್ಳೆಯ ಕ್ರೈಸ್ತನಾಗಿ ನಮ್ಮನ್ನು ಅರಸಿ. ಹಾಲೆಲೂಯಾ, 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 ಹಾಲೆಲೂಯಾ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಮೌನವಾಗಿ ದೇವರ ಆಶೀರ್ವಾದ, ಈ ಆರಾಧನೆಯ ಆಶೀರ್ವಾದ ನಿಮ್ಮಲ್ಲಿ ಹಿಡಿದು ಬರುವುದನ್ನು ಗಮನಿಸಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆರಾಧನೆಯಲ್ಲಿ ನಾವು ತಲ್ಲೀನರಾಗಿದ್ದೀವಿ. ದೇವರು ಇವತ್ತು ನಮ್ಮೊಡನೆ ಮಾತನಾಡುವ ಆ ವಾಕ್ಯಗಳನ್ನು ನಾವು ಪವಿತ್ರ ಗ್ರಂಥದಿಂದ ಆಲಿಸೋಣ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ವಾಕ್ಯಗಳು 1ರಿಂದ 17 ತನಕ. ರೋಮನ್ ಚಾಪ್ಟರ್ 8 verses 1 to 17. ಹೇಗೆ ಪವಿತ್ರಾತ್ಮ ಅಧೀನವಾದ ಬಾಳು ನಾವು ಬಾಳಬೇಕು, ಆ ಬಾಳು ನಾವು ಬಾಳಿದಾಗ
ಪ್ರಭುವಿನ ಆಶೀರ್ವಾದ ನಮ್ಮದಾಗುವುದು, ಜಯ ನಮ್ಮದಾಗುವುದು. ಹೇಗೆ ಈ ಪವಿತ್ರಾತ್ಮದಿನ ಬಾಳುವಾಗ ಯಾವ ಕೇಡು ನಮ್ಮ ಗೂಡಾರದ ಬಳಿ, ನಮ್ಮ ದೇಹದ ಬಳಿ ಸುಳಿಯದು. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ಪರಿಶುದ್ಧಾತ್ಮರಲ್ಲಿ ನಾವು ಬಾಳಿದಾಗ ನಾವು ಯೇಸುವಿನ ನಿಯಮದೊಳಗಡೆ, ಯೇಸುವಿನ ಪ್ರೀತಿಯೊಳಗಡೆ ಇರುತ್ತೇವೆ. ಯೇಸುವಿನ ರಕ್ಷಾ ಕವಚ ನಮ್ಮ ಮೇಲೆ ಇರುತ್ತೆ. ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತೋ ಅದು ದೇವರಿಗೆ ಸಾಧ್ಯವಾಯಿತು. ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರನನ್ನು ಪಾಪಾಧೀನವಾದ ನಮ್ಮ ಸ್ವಭಾವದಂತಹ ಶರೀರ ಸ್ವಭಾವದಲ್ಲಿ ಕಳುಹಿಸಿಕೊಟ್ಟರು. ಪಾಪ ಪರಿಹಾರಕ್ಕಾಗಿ ಏನ್ ಮಾಡಿದ್ರು? ತಮ್ಮ ಸ್ವಂತ ಪುತ್ರನನ್ನು ಪಾಪಾಧೀನವಾದ ನಮ್ಮ ಸ್ವಭಾವದಂತಹ ಶರೀರ ಸ್ವಭಾವದಲ್ಲಿ ಕಳುಹಿಸಿಕೊಟ್ಟರು. ಆ ಸ್ವಭಾವದಲ್ಲೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದರು. ಯೇಸುವಿನ ಶರೀರದಲ್ಲೇ ನಮ್ಮ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದರು. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅವರ ಚಿತ್ತಕ್ಕನುಸಾರವಾಗಿ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರದ ನೀತಿ ನಿಯಮಗಳು ನೆರವೇರುವಂತೆ ದೇವರು ಹೀಗೆ ಮಾಡಿದರು. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯದೆ ಶರೀರ ಸ್ವಭಾವದ ಅನೇಕ ದುಷ್ಪರಿಣಾಮಗಳಿವೆ. ಪವಿತ್ರಾತ್ಮ ಅವರ ಚಿತ್ತಕ್ಕನುಸಾರ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರದ ನೀತಿ ನಿಯಮಗಳು ನೆರವೇರುವಂತೆ ದೇವರು ಹೀಗೆ ಮಾಡಿದರು. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಇವತ್ತು ನಾವೊಂದು ಪ್ರಶ್ನೆ ಕೇಳಬೇಕು. ನಾವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೀತಾ ಇದ್ದೀವಾ? ಪವಿತ್ರಾತ್ಮ ಅವರ ಚಿತ್ತಕ್ಕನುಸಾರ ನಡೀತಾ ಇದ್ದೀವಾ? ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗುತ್ತಾರೆ. ಕಾಮ, ಕ್ರೋಧ, ಮದ, ಮತ್ಸರ, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ, ಮಾಟ, ಮಂತ್ರ, ಕಣಿ, ಶಕುನ, ತಾಯ್ತ ಇವುಗಳೇ ಮಗ್ನರಾಗಿರುತ್ತಾರೆ. ಪವಿತ್ರಾತ್ಮ ಅವರಿಗೆ ಅನುಸಾರವಾಗಿ ನಡೆಯುವವರಾದರೋ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಇವತ್ತು ನಾವು ಎಲ್ಲಿ ಜಾಸ್ತಿ ವಾಲಿದ್ದೇವೆ? ಶರೀರ ಸ್ವಭಾವದಲ್ಲಿ ಜಾಸ್ತಿ ಬಿದ್ದಿದ್ದೀವ ಅಥವಾ ಪವಿತ್ರಾತ್ಮ ಸ್ವಭಾವದಲ್ಲಿ? ಪವಿತ್ರಾತ್ಮ ಸ್ವಭಾವ ಅಂದ್ರೆ ಏನು? ಸಂಸ್ಕಾರಗಳ ಪ್ರಕಾರ ಜೀವಿಸುವುದು, ಪ್ರಾರ್ಥನೆಯಲ್ಲಿ ಜೀವಿಸುವುದು, ದೇವರು ಹೇಳಿದ ರೀತಿಯಲ್ಲಿ ಜೀವಿಸುವುದು. ನಾವು ಅನೇಕ ಬಾರಿ ಏನ್ ಮಾಡ್ತೀವಿ? ನಮಗೆ ಬೇಕಾದ ರೀತಿ ನಾವು ಜೀವಿಸುತ್ತೀವಿ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಪವಿತ್ರಾತ್ಮ ಅವರಿಗೆ ಅನುಸಾರವಾಗಿ ನಡೆಯುವವರಾದರೂ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವುದರ ಪರಿಣಾಮ ಮರಣ. ಹೇಳಿ, ಶರೀರ ಸ್ವಭಾವದಲ್ಲೇ ಮಗ್ನರಾಗಿರುವ ಪರಿಣಾಮ ಮರಣ. ಯಾರು ಮರಣಕ್ಕೆ ಹೆದರ್ತಾರೆ? ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವವರು ಮರಣಕ್ಕೆ ಹೆದರ್ತಾರೆ. ಈ ಲೋಕದಲ್ಲಿ ಲೋಕದ ಚಿಂತೆ ಅವರು ಹೆದರ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ಶರೀರ ಸ್ವಭಾವದಲ್ಲೇ ಮಗ್ನರಾಗಿರುವವರ ಪರಿಣಾಮ ಮರಣ. ಅದನ್ನೇ ನಾನು ನಿಮಗೆ ತೋರಿಸ್ತೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಶರೀರ ಸ್ವಭಾವದ ಪರಿಣಾಮಗಳು, ದುಷ್ಪರಿಣಾಮಗಳು ಯಾವುದು ನೋಡಿ. 16ನೇ ಅಧ್ಯಾಯ 5:16ರಲ್ಲಿ ನೀವು ಪವಿತ್ರಾತ್ಮ ಪ್ರೇರಣೆಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು, ಆಗ ದೈಹಿಕ ವ್ಯಾಮೋಹಕ್ಕೆ ನೀವು ಈಡಾಗಲಾರಿರಿ. ಏಕೆಂದರೆ ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ. ಈಗ ಉದಾಹರಣೆ, ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯ. ಸಮಾರಿತ ಸ್ತ್ರೀ ಶರೀರ ಸ್ವಭಾವಕ್ಕನುಸಾರವಾಗಿ ಬಾಳುತ್ತಿದ್ದಳು.
ಅದಕ್ಕೆ ಅಲ್ಲಿ ಪವಿತ್ರಾತ್ಮ ಕೆಲಸ ಮಾಡಿಲ್ಲ. ಯೇಸುವಲ್ಲಿ ಹೋಗ್ತಾರೆ ಜೀವಜಲ ಕೊಡಲು, ಪವಿತ್ರಾತ್ಮವನ್ನು ಕೊಡಲು, ಆಮೇಲೆ ಆಕೆ ಬದಲಾಗ್ತಾಳೆ. ಪವಿತ್ರಾತ್ಮ ನಮಗೆ ನೂತನ ನವೀಕರಣ ಮಾಡುತ್ತಾರೆ, ನೂತನ ಜೀವನವನ್ನು ದಯಪಾಲಿಸುತ್ತಾರೆ. ಏಕೆಂದರೆ ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ. ಪವಿತ್ರಾತ್ಮ ಆ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಇವೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ. ಇವತ್ತು ಎಷ್ಟೋ ಪ್ರೇಯರ್ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಯಾಕೆ ಕೈಗೂಡುವುದಿಲ್ಲ? ಏಕೆಂದರೆ ನಿಮ್ಮ ದೈಹಿಕ ಬಯಕೆಗಳಿಗಾಗಿ ನೀವು ಜೀವಿಸುತ್ತೀರಿ. ನೀವು ಪವಿತ್ರಾತ್ಮ ನಡೆಸುವ ಮಾರ್ಗದಲ್ಲಿ ನಡೆಯುವವರಾದರೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ನೀವು ಅಧೀನರಲ್ಲ. ಕೇಳಿ, ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು. ನೋಡಿ, ಈ ಪರಿಣಾಮಗಳು ಮರಣ ತರುತ್ತವೆ. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ಯಾವುದು? ಆದರದ ಜೀವನ, ವಿವಾಹ ಸಂಸ್ಕಾರದ ಹೊರಗಿನ ಜೀವನ. ವಿವಾಹ ಸಂಸ್ಕಾರದಲ್ಲಿ ಪತಿ ಮತ್ತು ದಂಪತಿಗಳು ಆಶೀರ್ವಾದ ಹೊಂದಿದ ಜೀವನ, ಅವರ ಸಂಬಂಧ ಪವಿತ್ರ. ಆದರ ಇದು ಪಾಪ, ವ್ಯಭಿಚಾರ ಮಾಡಬೇಡ. ಅಶುದ್ಧತೆ, ಅಶುದ್ಧ ಜೀವನ ಜೀವಿಸುವುದು. ಬಾಯಿ ತೆಗೆದ್ರೆ ಅಶುದ್ಧ ಮಾತು, ಪೋಲಿ ಜೋಕ್ಸ್, ಇದನ್ನೇ ಫಾರ್ವರ್ಡ್ ಮಾಡುವುದು. ಕಾಮುಕತನ, ಲಸ್ಟ್ಫುಲ್ ಡಿಸೈರ್ಸ್, 24 hours ಇಂಥ ವೆಬ್ಸೈಟ್ಗಳು, ನೀತಿ ಚಿತ್ರಗಳನ್ನು ನೋಡುವುದು, ಹಸ್ತಮೈಥುನ, ಸಲಿಂಗ ಕಾಮಗಳಲ್ಲಿ ಮಗ್ನರಾಗುವುದು ದುಷ್ಪರಿಣಾಮ. ವಿಗ್ರಹಾರಾಧನೆ, ದೇವರ ಸ್ಥಳವನ್ನು ವಿಗ್ರಹಗಳಿಗೆ ಕೊಡುವುದು ಅಥವಾ ವಸ್ತುಗಳಿಗೆ ಕೊಡುವುದು, ಅಥವಾ ನನ್ನ ಸೌಂದರ್ಯ, ನನ್ನ ಒಡವೆ ಅಥವಾ ನನ್ನ ಹಣ, ನನ್ನ ಮನೆ ವಸ್ತುಗಳ, ನನ್ನ ಕಾರು, ಅದರ ಮೇಲೆ ಹೆಚ್ಚು, ಯಾವುದರ ಕಡೆಗೆ ನಿನ್ನ ಮನಸ್ಸು ಹೆಚ್ಚು ವಾಲಿಕೊಂಡಿದೆ, ಅಥವಾ ಮೂಕ ವಿಗ್ರಹಗಳ ಬಳಿ ಓಡಿ ಹೋಗುವುದು, ಗ್ರಹಿಸಿ ಮಾಡುವಂಥದ್ದು. ಮಾಟ ಮಂತ್ರ. ನೋಡಿ, ಎಷ್ಟೋ ಮಂದಿ ಹೇಳ್ತಾರೆ ನಮಗೆ ಏನೋ ಯಾರೋ ಮಾಡಿಟ್ಟಿದ್ದಾರೆ, ಹಾಗಾಗಿದೆ ಹೀಗಾಗಿದೆ. ಮಾಟ ಮಂತ್ರದಲ್ಲಿ ನಾವು ಯೇಸುವಿನಲ್ಲಿ ನಂಬಿಕೆಯವರು ಹೆದರಬೇಕಾಗಿಲ್ಲ. ಆಮೇಲೆ ಹಗೆತನ, ನಾನು ಈಗ ಹೇಳಿದೆ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು. ನೋಡಿ, ಕೆಲವು ಮಾತೆತ್ತಿದ್ರೆ ಜಗಳ. ಈ ಜಗಳ ಮಾಡುವ ಆತ್ಮ ಪವಿತ್ರಾತ್ಮನ ಆತ್ಮ ಅಲ್ಲ. ಹಗೆತನ ಇಡುವ ಆತ್ಮ ಪವಿತ್ರಾತ್ಮನ ಆತ್ಮ ಅಲ್ಲ. ನನ್ನ ತಂದೆಯ ಮೇಲೆ, ತಾಯಿಯ ಮೇಲೆ, ಸಹೋದರ ಮೇಲೆ, ಸಹೋದರಿಯರ ಮೇಲೆ, ಸಮುದಾಯದಲ್ಲಿರುವ ವ್ಯಕ್ತಿಗಳ ಮೇಲೆ, ಒಂದೇ ಧರ್ಮ ಕೇಂದ್ರಕ್ಕೆ ಬರ್ತೀವಿ, ನಾವು ಅದು ಇಟ್ರೆ ಅಲ್ಲಿ ಪವಿತ್ರಾತ್ಮ ಕೆಲಸ ಮಾಡೋಲ್ಲ. ಅವರಿಗೆ ನೋವೇ ಸಿಗುತ್ತೆ. ಹೊಟ್ಟೆ ಕಿಚ್ಚು, ಮತ್ಸರ ಪಡುವುದು. ಹೊಟ್ಟೆ ಕಿಚ್ಚು ಏನಂದ್ರೆ 3 ರೀತಿಯ ಕಿಚ್ಚು ಇದೆ ಅಂತೆ. ಒಂದು ಊರಿಗೆ ಕಿಚ್ಚು ಬಿದ್ರೆ ಊರು ಕಿಚ್ಚು, ಕಾಡಿಗೆ ಕಿಚ್ಚು ಬಿದ್ರೆ ಕಾಡು ಕಿಚ್ಚು, ಬೆಂಕಿ ಅಂತಾರೆ. ಆದ್ರೆ ಹೊಟ್ಟೆ ಈ ಕಿಚ್ಚು ಕಾಣೋದ ಜಾಸ್ತಿ ಉರಿಯುತ್ತೆ. ಈ ಹೊಟ್ಟೆ ಕಿಚ್ಚು ಮನುಷ್ಯನನ್ನು ಸರ್ವನಾಶ ಮಾಡುತ್ತೆ. ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ರೋಗ ತರುತ್ತೆ. ಕ್ರೋಧ, ನೋಡಿ, ಕೋಪ ಇದೆ, ಕ್ರೋಧ, ಕೈಯಲ್ಲಿ ಏನಿದ್ರೆ ಹೊಡಿತಾರೆ, ಕ್ರೋಧ. ಸ್ವಾರ್ಥ ಭೇದ, ನೋಡಿ, ಅವರಲ್ಲಿ ಏನಿದೆ? ಸ್ವಾರ್ಥ, ಸೆಲ್ಫಿಶ್ನೆಸ್. ಪಕ್ಷಪಾತ, ಡಿಸ್ಕ್ರಿಮಿನೇಷನ್, ಪಕ್ಷಪಾತ ಮಾಡುವುದು. ನಾನು ದೊಡ್ಡವನು, ನೀನು ಚಿಕ್ಕವನು, ನಾನು ಸೀನಿಯರ್, ನೀನು ಜೂನಿಯರ್, ಅಥವಾ ನನಗೇನೋ ಗೊತ್ತಿದೆ, ನಿನಗೂ ಗೊತ್ತಿಲ್ಲ. ನೋಡಿ, ಅನೇಕ ಮಾಡ್ತಾರೆ. ಕ್ಲಾಸಲ್ಲಿ ಇರಬಹುದು, ಹಾಸ್ಟೆಲ್ ಅಲ್ಲಿ ಇರಬಹುದು, ರ್ಯಾಗಿಂಗ್ ನಡೆದಿದೆ, ಈ ರೀತಿಯಾಗಿ. ಕಾರಣ ಪಕ್ಷಪಾತ. ಮತ್ಸರ, ಮನಸ್ಸಿನಲ್ಲಿ ಮತ್ಸರ ಇಟ್ಕೊಂಡು ಬಾಳ್ಬೇಡಿ, ಪವಿತ್ರಾತ್ಮ ಕೆಲಸ ಮಾಡೋಲ್ಲ. ಕುಡಿಕತನ, ನೋಡಿ, ಎಲ್ಲಿ ಕುಡಿಕತನ ಇರುವ ಸ್ಥಳದಲ್ಲಿ ಪವಿತ್ರಾತ್ಮ ಕೆಲಸ ಮಾಡೋಲ್ಲ. ದುಂಡೌತಣ, ಬೆಳಿಗ್ಗೆ ಏನ್ ತಿನ್ನುವುದು, ಮಧ್ಯಾಹ್ನ ಏನ್ ತಿನ್ನುವುದು, ಸಾಯಂಕಾಲ ಏನ್ ತಿನ್ನುವುದು, ತಿನ್ನುವುದರಲ್ಲಿ ಮಗ್ನರಾಗಬೇಡಿ. ಅದು ದೇವರ ಸಾಮ್ರಾಜ್ಯವಲ್ಲ. ತಿಂದು ಕುಡಿಯುವುದೇ ದೇವ ರಾಜ್ಯವಲ್ಲ. ಯೇಸುವಿನಲ್ಲಿದೆ ಆನಂದ. ಕುಡಿಕತನ, ದುಂಡೌತಣ ಇತ್ಯಾದಿಗಳು, ಇಂಥ ಕೃತ್ಯಗಳನ್ನು ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ. ನೋಡಿ, ಅವರು ಹೇಳ್ತಾರೆ, ಈಗಲೇ ಎಚ್ಚರಿಸ್ತಾ ಇದ್ದೀನಿ, ಇಂಥ ಕೃತ್ಯಗಳು ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ ಅಂತೇಳಿ ಬರ್ದಿದೆ ಅಂದ್ರೆ ಅವರು ಬಾಧ್ಯರಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೇವಲ ಕ್ಷುಲ್ಲಕವಾಗಿ ಅಥವಾ ಲೈಟ್ ಆಗಿ ತೆಗೆದುಕೊಳ್ಳುವುದು ಬೇಡ. ಇವತ್ತು ಆಳವಾಗಿ ಪಂಚದಶಮಿ ಹಬ್ಬದಂದು ಯಾರಾದರೂ ಇಲ್ಲಿ ನಾವು ಧ್ಯಾನ ಮಾಡಬೇಕು. ನಾವು ಯಾರ ಪಕ್ಷದಲ್ಲಿ ಜೀವಿಸ್ತೀವಿ? ಸತ್ಯದ ಪಕ್ಷ, ಪವಿತ್ರತೆಯ ಪಕ್ಷ, ಯೇಸು ಪಕ್ಷ. ಅದು ಆತ ನಮಗೆ ಕೊಟ್ಟ ಕೃಪೆ. ಆ ಕೃಪೆಯಲ್ಲಿ ನಾವು ಜೀವಿಸಬೇಕು. ಅದಕ್ಕಾಗಿ ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವುದರ ಪರಿಣಾಮ ಮರಣ. ನೋಡಿ, ಮರಣ ಅಂದ್ರೆ ಒಂದೇ ಸಾರಿ ಸತ್ತು ಸಮಾಧಿಗೆ ಹೋಗುವುದಲ್ಲ, ಜೀವಂತವಾಗಿರುವಾಗಲೇ ಹೆದರುವುದು ಮರಣ. ನನ್ಗೆ ಗೊತ್ತು, ನಾನು ಡೆಲ್ಲಿಯಲ್ಲಿರುವಾಗ 2011ರಿಂದ 2015 ತನಕ ಎಲ್ಲ ಕಡೆ ಸುತ್ತಾಡ್ತಿದ್ದೆ.
ಆವಾಗ ಈಗ ಕೊರೋನಾ ಇದ್ದಾಗ ಆವಾಗ H1N1 ಭಾರಿ ಜೋರಿತ್ತು. ಎಲ್ಲ ಕಡೆ ಜನರೆಲ್ಲರೂ H1N1 ನರಳ್ತಿದ್ರು. ನಾನು ದೇವರ ಹತ್ರ ಹೇಳಿದ್ದೆ, ದೇವ ನೀನು ನನ್ನ ಪ್ರೊಟೆಕ್ಷನ್, ನಿನ್ನ ಸ್ವಾರ್ಥೆಗೆ ಹೋಗ್ತಾ ಇದ್ದೀನಿ, ನೀನು ನನ್ನನ್ನು ಕಾಪಾಡಬೇಕು. ನಂತರ ಚಿಕನ್ ಗುನ್ಯ, ಒಂದು ಹಳ್ಳಿಗೆ ನಾವು ಹೋಗಿದ್ವಿ, ಫುಲ್ ಹಳ್ಳಿ ಚಿಕನ್ ಗುನ್ಯ. ನಾವು ರಾತ್ರಿ ಮಲಗಿದ್ದೀವಿ. ಅನೇಕರು ಹೇಳಿದ್ರು ಹೋಗ್ಬೇಡಿ. ನಾನು ಹೇಳಿದ್ದೆ ಸ್ವಾರ್ಥ ಸಾಲದ ಹೋಗ್ಬೇಡಿ ಅಂದ್ರೆ ಅಲ್ಲಿ ಯೇಸುವಿನ ಆಶೀರ್ವಾದ. ಯೇಸು ಹೇಳಿದ್ವಿ ನೀವು ನಮ್ಮೊಟ್ಟಿಗಿದ್ದೀರಿ, ಅದಕ್ಕೆ ಯೇಸು ನಮ್ಮೊಟ್ಟಿಗಿದ್ದಾರೆ ಅಂತ ಒಂದು ಆಶೀರ್ವಾದ ಯೇಸು ಒಟ್ಟಿಗಿರುವಾಗ ನಮಗೆ ಸಿಗುತ್ತೆ. ಭಯ ಬರೋದಿಲ್ಲ. ಇವತ್ತು ಎಷ್ಟೋ ಮಂದಿ ಭಯ ಪಡ್ತಾರೆ, ಹೊರಗಡೆ ಹೋಗ್ಲಿಕ್ಕೆ ಭಯ ಪಡ್ತಾರೆ. ಇನ್ನು ಇಲ್ಲ ಸಲ್ಲದು, ಏನಕ್ಕೆಂದ್ರೆ ನಿಮ್ಗೆ ಗೊತ್ತು ನ್ಯೂಸ್ಗಳು ಭಯ ತರಿಸ್ತವೆ. ಅದು ಯಾರೋ ಅದು ಆ ಗಾಳಿಯಲ್ಲಿ ಯಾರು ಬರುತ್ತೆ, ಹಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಭಯ ಪಡಬೇಡಿ. ಅರ್ಧ ನಾವು ಸತ್ತು ಹೋಗುದು ಭಯದಲ್ಲಿ. ದೇವರ ಆತ್ಮ, ಪರಿಶುದ್ಧಾತ್ಮ ನಮ್ಮನ್ನು ಭಯಪಡಿಸುವುದಿಲ್ಲ. ಈ ಆರಾಧನೆಯಲ್ಲಿ ನಮ್ಗೆ ಏನ್ ಸಿಗುತ್ತೆ? ಇವತ್ತು ಪಂಚದಶಮಿ ಹಬ್ಬದಂದು ಏನ್ ಸಿಕ್ತು? ಅವರಿಗೆ ಧೈರ್ಯ ಸಿಕ್ತು. ಅವರಿಗೆ ಹೆದರಿ ಮುದುಡಿ ಒಳಗಡೆ ಕೂತ್ಕೊಂಡಿದ್ದಿದ್ರೆ, ಆ ಲಾಕ್ ತೆಗೆಯದೆ ಹೊರಗಡೆ ಬರದಿದ್ರೆ ಅವರು ಪವಿತ್ರಾತ್ಮ ಪಡೆದು ಪ್ರಯೋಜನ ಇರ್ತಿರ್ಲಿಲ್ಲ. ಆದ್ರೆ ಶರೀರ ಸ್ವಭಾವವನ್ನು ಜಯಿಸುವಂತಹ ಶಕ್ತಿ ಪವಿತ್ರಾತ್ಮ. ಇವತ್ತು ನಮ್ಮಲ್ಲಿ ಬಲಹೀನತೆ ಇದೆ, ನಾನು ನೀವು ಬಲಹೀನರು. ಆದರೆ ಈ ಆರಾಧನೆಯಲ್ಲಿ ಯೇಸು ಶಕ್ತಿ ನಮ್ಮೊಳಗಡೆ ಬರುತ್ತೆ. ದೇವರ ಶಕ್ತಿ, ದ ಪವರ್ ಆಫ್ ಗಾಡ್ ಡಿಸೆಂಡ್ಸ್ ಅಪಾನ್ ಅಸ್. ಅಂತ ಶಕ್ತಿ ನಮ್ಮೊಳಗಡೆ ಬರಬೇಕು ಈ ದಿನ. ಪವಿತ್ರಾತ್ಮ ಅವರಲ್ಲಿ ಮಗ್ನರಾಗಿರುವುದರ ಪರಿಣಾಮ ಸಜ್ಜೀವ ಮತ್ತು ಶಾಂತಿ ಸಮಾಧಾನ. ಪವಿತ್ರಾತ್ಮ ಅವರಲ್ಲಿ ಮಗ್ನರಾಗಿರುವುದರ ಪರಿಣಾಮ ಸಜ್ಜೀವ ಮತ್ತು ಶಾಂತಿ ಸಮಾಧಾನ. ಅದಕ್ಕಾಗಿ ನಾವು ದೇವರ ವಾಕ್ಯ ಓದಿದಾಗ ಏನ್ ಸಿಗುತ್ತೆ? ಶಾಂತಿ ಸಮಾಧಾನ. ಜಪಸರ ಮಾಡಿದಾಗ ಏನ್ ಸಿಗುತ್ತೆ? ಈ ದಿವ್ಯ ಬಲಿಪೂಜೆಗಳನ್ನು ಅಥವಾ ಈ ಅಂತರ್ಜಾಲದಲ್ಲಿ ಅನೇಕ ಪ್ರಬೋಧನೆಗಳನ್ನು, ಇವತ್ತು ಬಲಿಪೂಜೆ ಇದೆ, ಪ್ರಬೋಧನೆಗಳಿವೆ, ಆರಾಧನೆಗಳಿವೆ. ಏನ್ ಸಿಗುತ್ತೆ ನಮಗೆ? ನಮಗೆ ಶಾಂತಿ ಸಮಾಧಾನ. ಪವಿತ್ರಾತ್ಮ ಅವರಲ್ಲೇ ಮಗ್ನರಾಗಿರುವುದರ ಪರಿಣಾಮ ಸಜೀವ ಮತ್ತು ಶಾಂತಿ ಸಮಾಧಾನ. ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವ ಮನಸ್ಸು, ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಯೋಚನೆ ಮಾಡಿ, ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು. ನಾನು ಹೇಳಿ ದೇವರಿಗೆ ಸ್ಥಳ ಇಲ್ಲ. ಎಲ್ಲಿ ಚರ್ಚ್ ನೋಡಿದ್ರೆ ಒಂದು ಶುದ್ಧ ಗೊತ್ತಾಗ್ತಾರೆ ಕೆಲವರು. ಅದಲ್ಲ, ನಾವು ಯೇಸು ಹೇಳಿದ ಪ್ರಕಾರ, ಯೇಸುವಿನ ಸಂಸ್ಕಾರಗಳ ಪ್ರಕಾರ ನಮ್ಮ ಜೀವನ ಕಟ್ಟಬೇಕು. ನಾವು ಕೇವಲ ಒಂದು ಹೋಗಿ ಪ್ರೇಯರ್ ಮಾಡಿ ಬಂದ್ರೆ ಸಾಲದು, ಬದಲಾಗಿ ಆ ಪ್ರೇಯರ್ ನಮ್ಮ ಲೈಫ್ ಪ್ರೇಯರ್ ಆಗಬೇಕು. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಅಂತ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ. ನೋಡಿ, ಯಾಕೆ ಪೇತ್ರ ಪೌಲ ಬೋಧಿಸುವಾಗ ಜನರು ಅವರಿಗೆ ವಿರೋಧ ನಿಂತರು ಅಂದ್ರೆ, ಶರೀರ ಸ್ವಭಾವಕ್ಕೆ ಮಣಿಯುವ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ. ಅನೇಕರು ಹೇಳಬಹುದು, ಅದೇನ್ ಧ್ಯಾನ ಮಾಡ್ತಾರೆ, ಅದೇನ್ ಪ್ರಾರ್ಥನೆ ಮಾಡ್ತಾರೆ, ಅದೇನು ಅಲ್ಲೆಲ್ಲವೇ ಅಂತಾರೆ. ಶರೀರ ಸ್ವಭಾವದಲ್ಲಿರುವ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ, ಮಣಿಯಲು ಸಾಧ್ಯವೂ ಇಲ್ಲ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ಇವತ್ತು ಯೋಚನೆ ಮಾಡಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಶರೀರ ಸ್ವಭಾವದಲ್ಲಿ ನಾವು ಇದ್ದೀವಿ ಅಂದ್ರೆ, ಶರೀರ ಸ್ವಭಾವ ಅಂದ್ರೆ ಈ ಲೋಕದಲ್ಲಿ ಇದ್ದೀವಿ ನಾವು, ಅದೇ ಲೋಕದವರು ನಾವಲ್ಲ. ನಾವು ಸ್ನಾನ, ದೀಕ್ಷಾ ಸ್ನಾನದಲ್ಲಿ ನಾವು ಸತ್ತಿದ್ದೀವಿ. ನಮ್ಮ ಹಳೆಯ ಸ್ವಭಾವ ಜನ್ಮ ಪಾಪದಲ್ಲಿ ಸತ್ತು ಯೇಸು, ಅದಕ್ಕೆ ನಮ್ಮನ್ನು ಕ್ರೈಸ್ತರು ಅಂತ ಕರೆಯುತ್ತಾರೆ, ಯೇಸುವಿನ ಪ್ರಜೆಗಳು ಅಂತ ಕರೆಯುತ್ತಾರೆ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ, ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಪಂಚದಶಮಿ ಹಬ್ಬ ಏನ್ ಮಾಡುತ್ತೆ? ಪವಿತ್ರಾತ್ಮರ ಚಿತ್ತಾನುಸಾರ ಜೀವಿಸುವಂತೆ ಮಾಡುತ್ತೆ. ಪವಿತ್ರಾತ್ಮರ ಚಿತ್ತ ಏನು ಗೊತ್ತಾ? ಯೇಸುವನ್ನು ವಿಶ್ವಾಸಿಸುವಂತೆ ಮಾಡುತ್ತೆ, ಯೇಸುವಿನ ವಾಕ್ಯವನ್ನು ನಂಬುವಂತೆ ಮಾಡುತ್ತೆ, ಪ್ರಾರ್ಥನೆ ಮಾಡಲು ಹುಮ್ಮಸ್ಸು ಕೊಡುತ್ತೆ, ಉತ್ತೇಜನ ಸಿಗುತ್ತೆ, ಆಲಸ್ಯಗಳಾಗೋಲ್ಲ, ನಿರಾಶರಾಗೋಲ್ಲ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂತವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮವಿಲ್ಲವೋ ಅಂತವನ ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ, ಕೇಳಿ, ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರು. ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸವಾಗಿದ್ದರೆ ಕೊರೋನಾ ನಿಮಿತ್ತ, ಕ್ಯಾನ್ಸರ್ ನಿಮಿತ್ತ, ಯಾವುದೇ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಅದಕ್ಕಾಗಿ ಪೌಲ ಹೇಳಿದ, ನಾವು
ನಂಬಿ ನಡೆಯುವವರು ನೋಡಿ ನಡೆಯುವವರಲ್ಲ. ಬದುಕಿದರು ನನಗೆ ಸಂತೋಷ, ಸತ್ತರು ನನಗೆ ಸಂತೋಷ, ಏನ್ ತೊಂದರೆ ಇಲ್ಲ, ನಾನು ಎದುರಲ್ಲ, ನಾನು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೀನಿ, ಕ್ರಿಸ್ತನೇ ನನ್ನಲ್ಲಿ. ಅದಕ್ಕಾಗಿ ನಾವು ಹಾಡ್ತೀವಿ ಹಾಡು, ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಕೇವಲ ತುಟಿಯಲ್ಲಿ ಹಾಡುವುದಲ್ಲ, ನಾಲಿಗೆಯಲ್ಲಿ ಅನುಭವಿಸಬೇಕು. ನನ್ನ ಜೀವನದಲ್ಲಿ ಕ್ರಿಸ್ತ ಜೀವಿಸ್ತಾ ಇದ್ದಾರೆ, ಯೇಸು ಜೀವಿಸ್ತಾ ಇದ್ದಾರೆ ಅಂತ ಅನುಭವ ಪೌಲನಿಗಾಯಿತು. ಅಂದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದ್ದಾರೆ. ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರು, ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರ ಆತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ನಾನು ನೋಡಿದೆ ಅನೇಕ ರಕ್ತ ಸಾಕ್ಷಿಗಳು, ಅನೇಕ ವ್ಯಕ್ತಿಗಳು ಪ್ರಾರ್ಥನೆಯಲ್ಲಿರುವವರು, ಇವರು ಹೆದರಲ್ಲ. ಏಕೆಂದ್ರೆ ಅವರು ಹೇಳ್ತಾರೆ ದೇವರ ಮುಟ್ಟಿಗಿದ್ದಾರೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ, ಪವಿತ್ರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ನೋಡಿ, ಆ ಯೇಸುವಿನ ಮೂಲಕ ನಶ್ವರ ದೇಹಗಳಿಗೆ ಜೀವ ಸಿಗುತ್ತೆ. ಆದ್ದರಿಂದ ಸಹೋದರರೇ, ಸಹೋದರಿಯರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಶರೀರ ಸ್ವಭಾವಕ್ಕೆ ಅದರ ಪ್ರಕಾರ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರ ಆತ್ಮ ಅವರ ನೆರವಿನಿಂದ, ಹೇಗೆ ಪವಿತ್ರ ಆತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಪಂಚದಶಮಿ ಹಬ್ಬ ದೈಹಿಕ ವ್ಯಾಮೋಹಗಳನ್ನು ಅಥವಾ ನಮ್ಮ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಲು ಶಕ್ತಿ ಕೊಡುತ್ತೆ. ನಾವು ಮತ್ತೆ ಹಿಂದೆ ಹೇಗೆ ನೋಡಿ, ಅನೇಕ ಸಾಕ್ಷಿಗಳು ನಾವು ಆಲಿಸ್ತೀವಿ. ಧ್ಯಾನಪುಟಕ್ಕೆ ಬಂದ ಮೇಲೆ, ಆರಾಧನೆಗೆ ಬಂದ ಮೇಲೆ ಅವರ ಪರಿವರ್ತನೆ ಆಗ್ತಾರೆ. ಹಳೆಯ ಸ್ವಭಾವ ಬಿಟ್ಟು ಹೋಗುತ್ತೆ. ಏಕೆಂದ್ರೆ ನೂತನ ಸ್ವಭಾವ ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಅವನು ನೂತನ ವ್ಯಕ್ತಿ ಆಗುತ್ತಾನೆ. ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಪವಿತ್ರಾತ್ಮ ಶಕ್ತಿಯಿಂದ ಜೀವಿಸುವಿರಿ. ಯಾರು ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಯಾರು ಯಾರು ದೇವರ ಆತ್ಮನಿಗೆ ಮಣಿದು ಜೀವಿಸುತ್ತಾರೋ ನಡೆಯುತ್ತಾರೋ ಅವರು ದೇವರ ಮಕ್ಕಳು. ದೇವರು ನಿಮಗೆ ಪಾಲಿಸಿರುವ ಆತ್ಮ, ಕೇಳಿ, ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ದೇವರು ದಯಪಾಲಿಸಿದ ಆತ್ಮ ಗುಲಾಮರನ್ನಾಗಿ ಮಾಡುವುದಿಲ್ಲ ಹಾಗೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. 2 ತಿಮೋಥಿ 1:7 ಹೇಳುತ್ತೆ, ದೇವರು ಕೊಟ್ಟ ಆತ್ಮ ನಿಮ್ಮಲ್ಲಿ ಹೇಡಿಯ ಆತ್ಮ ಅಲ್ಲ. ವಿ ಆರ್ ನಾಟ್ ಫೂಲಿಶ್. ಹೇಡಿಗಳು ಅನೇಕ ಸಲ ಸಾಯ್ತಾರೆ, ಧೀರ ಒಂದೇ ಸಲ ಸಾಯ್ತಾನೆ. ದೇವರು ನಮಗೆ ಹೇಡಿಯ ಆತ್ಮ ಕೊಟ್ಟಿಲ್ಲ. ದೈವಿ ಪ್ರೀತಿ, ದೈವಿ ಶಕ್ತಿ, ದೈವಿ ಸಂಯಮದ ಆತ್ಮವನ್ನು ದೇವರು ಕೊಟ್ಟಿದ್ದಾರೆ. 2 ತಿಮೋಥಿ 1:7 ಹೇಳ್ತಾ ಇದೆ. ಅದನ್ನೇ ಇಲ್ಲಿ ಪೌಲರು ಹೇಳ್ತಾರೆ, ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಆ ಆತ್ಮನ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕರೆಯುತ್ತೇವೆ. ಇವತ್ತು ದೇವರನ್ನು ಹೇಗೆ ನಾವು ಡ್ಯಾಡಿ, ಅಪ್ಪ, ತಂದೆ ಅಂತ ಕರಿತೀವಿ? ಹೇಗೆ? ಯೇಸುವಿನ ಆ ಪರಿಶುದ್ಧಾತ್ಮದ ಮೂಲಕ ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು, ಹೌದು, ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು. ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು, ಆಗ ಅವರ ಮಹಿಮೆಯಲ್ಲೂ ಪಾಲುಗಾರರಾಗುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಎಷ್ಟೊಂದು ಸುಂದರ ವಾರ್ತೆಯನ್ನು ನಾವು ಆಲಿಸಿದೆವು. ಎಷ್ಟೊಂದು ಸುಂದರ ಬೋಧನೆಯನ್ನು ನಮಗೆ ಸಂತ ಪೌಲರು ಇವತ್ತು ಕೊಟ್ಟಿದ್ದಾರೆ. ಈ ನಮ್ಮ ದಿನ ಒಂದು ನಿರ್ಧಾರ ಮಾಡುವ ದಿನ, ಪಂಚದಶಮಿ ದಿನ ನಾವು ನಿರ್ಧಾರ ಮಾಡುವ ದಿನ. ನಾವು ಹಳೆಯ ಜೀವನವನ್ನೇ ಜೀವಿಸ್ತೀವ ಅಥವಾ ಹೊಸ ಜೀವನಕ್ಕೆ ನಾವು ಈ ಹೊಸ ಹೆಜ್ಜೆಯನ್ನು ಇಡುತ್ತೀವ? ಹಳೆಯದು ಇವತ್ತು ಸುಟ್ಟು ಹೋಗ್ಬೇಕು, ಹೊಸತು ಜನ್ಮ ತಾಳಬೇಕು. ಏಕೆಂದ್ರೆ ಬೈಬಲ್ ಹೇಳುತ್ತೆ, ಆ ಪವಿತ್ರ ಆತ್ಮ ಬಂದಾಗ, ಅಗ್ನಿಯ ನಾಳಗಾಗಿ ಪವಿತ್ರ ಆತ್ಮ ಬಂದಾಗ
ಅವರ ಮೇಲೆ ಇದ್ದ ಎಲ್ಲ ಭಯ, ಭೀತಿ, ಹಳೆಯ ಸ್ವಭಾವ, ಅವರ ಸಂಶಯ, ಅನುಮಾನ ಅದೆಲ್ಲ ಬಿಟ್ಟು ಹೋಯಿತು. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ನೋಡಿ, ಅವರು ಪ್ರಾರ್ಥನೆಯಲ್ಲಿದ್ದರು. ಇವತ್ತು ನಾವು ಕೂಡ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಆ ಪ್ರಾರ್ಥನೆಯ ಶಕ್ತಿ, ಅದ್ಭುತ ಶಕ್ತಿ ನಮ್ಮ ಮೇಲೆ ದೇವರ ಕರುಣೆ, ದೇವರ ದಯೆ, ದೇವರ ಪ್ರೀತಿ ಇಳಿದು ಬರುತ್ತೆ. ಮಾತ್ರವಲ್ಲ, ಆ ಶಕ್ತಿಯಿಂದ ನಾವು ಪುಳಕಿತರಾಗ್ತೀವಿ ಮತ್ತು ನಾವು ಲೋಕವನ್ನು ಜಯಿಸುತ್ತೀವಿ. ಈ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪಂಚದಶಮಿ ಹಬ್ಬದಂದು ಪ್ರೇಷಿತರು ಇಳಿದು ಬಂದಾಗ ಅಲ್ಲಿ ಅಗ್ನಿಯ ಜ್ವಾಲೆ ಅವರ ಮೇಲೆ ಬಂತು. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮಗೂ ಕೂಡ ಧೈರ್ಯದ ಆತ್ಮ ಬೇಕು. ಯೇಸು ಹೇಳಿದ್ರು, ಇರುವುದು ಧೈರ್ಯದ ಆತ್ಮ ನಮ್ಮಲ್ಲಿ ಜೀವಳವಾಗಬೇಕು. ಹೇಗೆ ಸಮಾರಿತದ ಮಹಿಳೆಗೆ ಯೇಸು ಜೀವಜಲವನ್ನು ಕೊಟ್ಟರು, ಇವತ್ತು ನಮಗೂ ಆ ಜೀವಜಲವನ್ನು ಕೊಡ್ತಾರೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ನಮಗೆ ನಮ್ಮ ಆರ್ಥಿಕ ಆರೋಗ್ಯ, ಎಲ್ಲ ಆರೋಗ್ಯ ನಮಗೆ ಬೇಕು. ಅಂತ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ದೇವರ ಕರುಣೆಗಾಗಿ ನಮ್ಮನ್ನೇ ಸಮರ್ಪಿಸೋಣ. ದೇವರ ಶಕ್ತಿಗಾಗಿ ನಮ್ಮನ್ನೇ ಸಮರ್ಪಿಸೋಣ. ನಮ್ಮ ದೇಹ ದೇವರ ಆಲಯ, ಪರಿಶುದ್ಧಾತ್ಮನ ನಿಲಯ. ನಮ್ಮ ದೇಹದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಬಿಟ್ಟು ಹೋಗಲಿ. ಇದೋ ದೇವರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ. ಯೇಸುವಿನ ಶಕ್ತಿ ನಮ್ಮಲ್ಲಿ ಹರಿಯಲಿ. ಆ ಯೇಸುವನ್ನು ನಮ್ಮ ಹೃನ್ಮನದೊಳಗಡೆ, ಹೃದಯದೊಳಗಡೆ ನಾವು ಕರೆಯೋಣ. ಯೇಸು ಕರೆದಾಗ ಓಡೋಡಿ ಬರುವ ಯೇಸು, ನಮ್ಮನ್ನು ಸೌಖ್ಯಪಡಿಸುವ ಯೇಸು. ಇವತ್ತು ಎಷ್ಟೋ ಮಂದಿ ಕಷ್ಟದಲ್ಲಿರ್ಬೋದು, ಹೆದರಿಕೆಯಲ್ಲಿರ್ಬೋದು, ಭಯದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಹಾಸಿಗೆ ಹಿಡಿದಿರ್ಬೋದು, ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರಬಹುದು, ಹೊರಗಡೆ ಬರಲು ದಾರಿ ಕಾಣದೆ ಹರಿಯುತ್ತಿರಬಹುದು, ತಪ್ಪಿ ಹೋದ ಕುರಿಗಳಂತೆ ಇರಬಹುದು, ಪಾಪದಲ್ಲೇ ಬಿದ್ದು ನಮಗೆ ಈ ಪಾಪದ ಕೂಪದಿಂದ ಮೇಲೆ ಎತ್ತುವವರು ಯಾರು ಅಂತ ಯೋಚಿಸುತ್ತಿರಬಹುದು. ಇವತ್ತು ಈ ಪಂಚದಶಮಿ ವಿಶೇಷ ಆರಾಧನೆಯಲ್ಲಿ ಯೇಸು ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ಈ ಆರಾಧನೆಯಲ್ಲಿ ಪ್ರಭು ಯೇಸುವಿನ ಶಕ್ತಿ ನಿಮ್ಮ ಒಳಗಡೆ ಇಳಿದು ಬರ್ತಾ ಇದೆ. ನಿಮ್ಮ ನರನಾಡಿ, ಕೀಲು, ಮಜ್ಜೆ, ಆತ್ಮದೊಳಗಡೆ ಇಳಿದು ಬರ್ತಾ ಇದೆ. ನಿಮ್ಮನ್ನು ಹೊಸ ಶಕ್ತಿಯನ್ನಾಗಿ, ಹೊಸ ವ್ಯಕ್ತಿಯನ್ನಾಗಿ ಅವರು ಅಭಿಷೇಕಿಸುತ್ತಾರೆ. ಆ ಯೇಸುವಿನ ಮುಂದೆ ಕಣ್ಣೀರಿಡಿ. ಅಪ್ಪ, ಯೇಸಪ್ಪ, ನನಗೆ ಯಾರು ಇಲ್ಲ ಯೇಸುವೆ. ನಾನು ಸೋತು ಹೋಗಿದ್ದೀನಿ, ನೊಂದು ಹೋಗಿದ್ದೇನೆ, ಬೆಂದು ಹೋಗಿದ್ದೀನಿ, ಬಸವಳಿದು ಹೋಗಿದ್ದೀನಿ. ಇದು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನೀವು ಬನ್ನಿರಿ, ನನ್ನನ್ನು ಸ್ಪರ್ಶಿಸಿರಿ, ನನ್ನನ್ನು ಮುಟ್ಟಿರಿ. ನಾವು ಕರೆದಾಗ ನೀವು ಓಡೋಡಿ ಬರುತ್ತೀರಿ ಪ್ರಭುವೇ. ಹೇ ಪರಮ ಪ್ರಸಾದದಲ್ಲಿ ನಿಮ್ಮ ದಿವ್ಯ ಶಕ್ತಿ ನನ್ನ ಮೇಲೆ ಹರಿಯಲಿ. ನಿಮ್ಮ ದಿವ್ಯ ಸೌಖ್ಯ ನನ್ನ ಮೇಲೆ ಹರಿಯಲಿ. ಆ ಪರಿಶುದ್ಧಾತ್ಮರ ಶಕ್ತಿ ನನ್ನೊಳಗಡೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ಬಾ ಯೇಸು ದೇವಾ, ಬಾ ಎನ್ನಾತ್ಮಕ್ಕೆ ಬಾ. ದೇವಾನಿ ಬರಲು ಬಾಳೆಲ್ಲ ನಂದವೇ. ಬಾ ಯೇಸು ದೇವಾ, ಬಾ ಯೇಸು ದೇವಾ, ಬಾ ಎನ್ನಾತ್ಮಕ್ಕೆ ಬಾ. ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸು ದೇವಾ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ. ಬಾ ಯೇಸು ದೇವಾ, ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ. ಬಾ ಯೇಸು ದೇವಾ, ಚಿಂತೆ ಭಯಭೀತಿಯ ಬಾಳ ಕಹಿ ನೆನಪೆಲ್ಲ, ಚಿಂತೆ ಭಯಭೀತಿಯ ಬಾಳ ಕಹಿ ನೆನಪೆಲ್ಲ, ಹೃದಯ ಭಾರವ ನೀಡಲು ಬೇಗನೆ
ಬಾ ಯೇಸು ದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸು ದೇವಾ, ಅಂಜಿಕೆ ನಾಚಿಕೆಯ ಸಂಶಯ ಗುಣವಾನಿಗಿ, ಅಂಜಿಕೆ ನಾಚಿಕೆಯ ಸಂಶಯ ಗುಣವಾನಿಗಿ, ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ, ಬಾ ಯೇಸು ದೇವಾ, ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ, ಬಾ ಯೇಸು ದೇವಾ, ಬಾ ಯೇಸು ದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರ ಮಾಡೆಲ್ಲ ಆನಂದವೇ. ಬಾ ಯೇಸು ದೇವಾ, ದೇವಾನಿ ಬರ ಆತ್ಮನಿ ಬರ ಬಾಳೆಲ್ಲ ಆನಂದವೇ. ಬಾ ಯೇಸು ದೇವಾ. ನಿಮಗೆ ರೋಗ ಇರುವ ಸ್ಥಳದ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. ಯಾವ ಸ್ಥಳದಲ್ಲಿ ರೋಗ ಇದೆಯಾ, ನಿಮ್ಮ ಕರಗಳನ್ನು ಯೇಸುವಿನ ಕರಗಳನ್ನಾಗಿ ಯೇಸು ಆಶೀರ್ವದಿಸುತ್ತಾರೆ. 2-3 ಜನ ನನ್ನ ನಾಮದಲ್ಲಿದ್ದಾಗ ನಾನಿದ್ದೇನೆ ಅಂತೇಳಿ ವಾಗ್ದಾನ ಮಾಡಿದ ಯೇಸು, 38 ವರ್ಷ ಕುರಿ ಬಾಗಿಲಿನ ಬಳಿ ಆತನನ್ನು ಮುಟ್ಟಿದ ಯೇಸು ಈಗ ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ಆ ಸ್ಥಳದಲ್ಲಿ ಜಾಗ ಇಡಿ, ಆ ಜಾಗದಲ್ಲಿ ಕೈ ಇಡಿ. ಹೃದ್ರೋಗ, ಟ್ಯೂಮರ್, ಹೊಟ್ಟೆ ನೋವು ಏನೇ ಇರಲಿ, ಹೀಗೆ ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳನ್ನು ನಾನು ನೋಡಿದ್ದೀನಿ. ಯು ಎಕ್ಸರ್ಸೈಸ್ ಯುವರ್ ಫೇತ್, ಗಾಡ್ ವಿಲ್ ಬ್ಲೆಸ್ ಯು. The measure of your faith is the measure of your blessing. ನಿನ್ನ ಅಗಾಧ ವಿಶ್ವಾಸ ಈಗ ಯೇಸು ಮುಂದೆ ನಿವೇದಿಸು. ಎಷ್ಟು ಗುಳಿಗೆ ತಿಂದು ಸೋತು ಹೋಗಿದ್ಯಾ? ಡಾಕ್ಟರ್ ಹೇಳಿದರೆ ಕ್ಯಾನ್ಸರ್ ಟ್ಯೂಮರ್ ಇದೆ, 4th ಸ್ಟೇಜ್ ಇದೆ, ಫೈಬ್ರಾಯ್ಡ್ ಇದೆ, ಮಕ್ಕಳ ಭಾಗ್ಯ ಇಲ್ಲ. ಇವತ್ತು ಗರ್ಭಗಳು ಮಕ್ಕಳ ಭಾಗ್ಯಕ್ಕೆ ತೆರೆಯಲ್ಪಡಲಿ, ಫೈಬ್ರಾಯ್ಡ್ಸ್ಗಳು ಪುಟ್ಟಿ ಪುಟ್ಟಿಯಾಗಿ ಹೋಗಲಿ. ಯೇಸುವಿನ ಪರಿಶುದ್ಧ ನಾಮ ವಾಕ್ಯ ರಕ್ತದಿಂದ ನಮ್ಮ ರಕ್ತ ಕಣ ನರನಾಡಿಕೆಯು ಮಜ್ಜೆಗಳು ಅಭಿಷೇಕವಾಗಲಿ. ನಮ್ಮ ದೇಹ, ಆತ್ಮ, ಮನಸ್ಸಿನಲ್ಲಿರುವ ಭಯ, ಭೀತಿ, ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಪಾಪದ ಬೇರುಗಳು ಯೇಸು ನಾಮದಲ್ಲಿ ಸುಟ್ಟು ಬೂದಿಯಾಗಲಿ. ತಲೆಮುಡಿಯಿಂದ ಪಾದದವರೆಗೆ ಇರುವ ಒಂದೊಂದು ಅಂಗಾಂಗಗಳಲ್ಲಿ ಯೇಸುವಿನ ಸಂಚಲನವಾಗಲಿ. ನೀವು ಕೈ ಇಟ್ಟ ಸ್ಥಳದ ಮೇಲೆ ಇದೋ ಕಣ್ಣೀರಿನಿಂದ ಯೇಸುವೆ 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 ಅಂತ ಕರೆದು ಪ್ರಾರ್ಥಿಸಿ. ಯೇಸು ನಾಮದಲ್ಲಿ ಮಾತ್ರ, ಬೇರೆ ನಾಮದಲ್ಲಿ ನಮಗೆ ಬಿಡುಗಡೆ ಇಲ್ಲ. ಈ ಪರಮ ಪ್ರಸಾದದಲ್ಲಿ ಯೇಸು ತಮ್ಮ ಕೈ ಚಾಚಿ ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. 38 ವರ್ಷ ಕುರಿ ಬಾಗಿಲಿನ ಬಳಿ ಮುಟ್ಟಿದ ಯೇಸು, ಸತ್ತ ಲಾಸರನಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ಕಣ್ಣು, ಕಿವುಡರಿಗೆ ಆಲಿಸುವ ಶಕ್ತಿ, ಮೂಗರಿಗೆ ಮಾತನಾಡುವ ಶಕ್ತಿ, ಪಾರ್ಶ್ವ ರೋಗಿಯನ್ನು ಎದ್ದು ನಡೆಸಿದ ಶಕ್ತಿ, ಬತ್ತಿದ ಕೈ ಉಳ್ಳವನ ಕೈ ಗುಣಪಡಿಸಿದ ಶಕ್ತಿ, ಬೂದಿ ಮಿಂದಿನ ಮೇಳೆಗೆ ಎದ್ದು ನಡೆಸಿದ ಶಕ್ತಿ, ಹುಟ್ಟು ಕುರುಡ ಬಾರ್ತಿಮೇಯನಿಗೆ ಹೊಸ ದೃಷ್ಟಿ ಕೊಟ್ಟ ಶಕ್ತಿ, ಜಕ್ಕಾಯನ ಮನೆಗೆ ಹೋದ ಶಕ್ತಿ, ಮತ್ತಾಯನನ್ನು ಸುಂಕದವನನ್ನು ಆರಿಸಿದ ಶಕ್ತಿ ಇವತ್ತು ನಿಮ್ಮ ಮಧ್ಯೆ ಇಳಿದು ಬರ್ತಾ ಇದೆ. ಇದೋ ಆತನ ಶಕ್ತಿಯನ್ನು ಗಮನಿಸಿ. ಈ ಪರಮ ಪ್ರಸಾದದಿಂದ ದಿವ್ಯ ಶಕ್ತಿ ನಿಮ್ಮ ಕರಗಳ ಮೂಲಕ ಯೇಸು ನಾಮದಲ್ಲಿ ನೀವು ಕೈ ಇಟ್ಟ ಸ್ಥಳದಲ್ಲಿ ನಿಮ್ಮ ದೇಹದಲ್ಲಿ ಸಂಚರಿಸಲಿ. ಯೇಸು ನಾಮದಲ್ಲಿ ಸಂಚಲನ ಉಂಟಾಗಲಿ. ಎಲ್ಲ ಅಂಧಕಾರ ಶಕ್ತಿಗಳು ಪ್ರೇಷಿತರು ಬೋಧಿಸುವಾಗ ಯೇಸುವೆ ನೀವು ನುಡಿದಿರಿ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ, ಸ್ವರ್ಗಾರೋಹಣವಾದ ಮೇಲೆ ಶಿಷ್ಯರು ಹೋಗಿ ಸುವಾರ್ತೆಯನ್ನು ಸಾರಿದರು. ಅದನ್ನು ನೀವು ಸೂಚಕ ಕಾರ್ಯಗಳ ಮೂಲಕ ರುಜುವಾತುಪಡಿಸಿದ್ದೀರಿ. ಯುಗೋ ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇದ್ದೇನೆ. ಈ ದಿವ್ಯ ಸತ್ಪ್ರಸಾದದಲ್ಲಿ ನೀವಿದ್ದೀರಿ ಸ್ವಾಮಿ. ಆ ಮಕ್ಕಳು ಕಣ್ಣೀರಿಂದ ಪ್ರಾರ್ಥಿಸುವ ಅದ್ಭುತಗಳು ನಡೆಯಲಿ. ಅಗ್ನಿ ನಾಳವಾಗಿ ಅದ್ಭುತ ಮಾಡಿದಾಗ ಇವತ್ತು ಅದೇ ಅಗ್ನಿ ದಹಿಸುವ ಅಗ್ನಿ ಆ ಸ್ಥಳದಲ್ಲಿರುವ ವ್ಯಾಧಿಗಳನ್ನು ತೊಡೆದು ಹಾಕಲಿ. Touch in Jesus' name. I rebuke the blocks, bondages, curses. ಎಲ್ಲ ಅಂಧಕಾರ ಶಕ್ತಿ ಬಂಧನಗಳು ಯೇಸು ನಾಮದಲ್ಲಿ ಬೇರು ಸಮೇತ ಕಿತ್ತೆಸೆಯುತ್ತೇನೆ. ಯೇಸು ನಾಮದಲ್ಲಿ ಜಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲಮಾರಗೆ ಪ್ರಸಾರ ಸ್ತುತಿ ಮಾಡ್ರಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲಮಾರಗೆ ಪ್ರಸಾರ ಬಲಕರ ಶಂದರಿಯರ ಬರಾಲ್ಫ ಕೋರಾನಾಫ. ಹಾಲೆಲೂಯಾ ಮಗ ಶರೀರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎರಡೂ ಕರಗಳನ್ನು ನಿಮ್ಮ ಶಿರದ ಮೇಲೆ ಇಡಿ.
ಸಾಧ್ಯವಾದರೆ ಮಂಡಿಯಾಗಿ, ಇಲ್ಲದಿದ್ದರೆ ನಿಮ್ಮ ಸ್ಥಳದಲ್ಲಿ ಎಲ್ಲಿ ಅಥವಾ ನೀವು ಕೂತ್ಕೊಂಡ ಸ್ಥಳದಲ್ಲಿ ಎಲ್ಲಿ ಇದ್ದೀರೋ ಆ ಸ್ಥಳದಲ್ಲಿ ಕರಗಳನ್ನು ತಲೆಯ ಮೇಲಿಟ್ಟು ಪಂಚದಶಮಿ ಹಬ್ಬದ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ. ಈ ದಹಿಸುವ ಅಗ್ನಿ ನನ್ನ ಶರೀರ ಸ್ವಭಾವದ ಕಾಮ, ಕ್ರೋಧ, ಮದ, ಮತ್ಸರ, ದೈಹಿಕ ದುಷ್ಪರಿಣಾಮ, ಇಂದು ಮುಂದೆ ಇವುಗಳು ಗುಟ್ಕಾ, ಪಾನ್ ಪರಾಗ್, ಬೇಡಿ, ಸಿಗರೆಟ್, ಹೆರೋಯಿನ್, ಗಾಂಜಾ, ಹುಡುಗುತನ, ಬಾಯಿಗಳು ಕಹಿಯಾಗಿ ವಾಂತಿಯಾಗಿ ಪರಿಣಮಿಸಲಿ. ನಾನು ದೇವರಿಗೆ ಬೇಡವಾದುದನ್ನು ನೋಡುವಾಗ ನನ್ನಲ್ಲಿ ಅವರ್ಷನ್, ನನಗೆ ಅಸಹ್ಯವಾಗಿ ಅದು ಮಾರ್ಪಡಲಿ. ಪರಿಶುದ್ಧಾತ್ಮರಿಂದ ನನ್ನ ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ಪಂಚದಶಮಿ ಹಬ್ಬದಂದು ಬಂದ ಅದೇ ಆತ್ಮರ ಅಗ್ನಿಯ ಜ್ವಾಲೆ ನನ್ನ ಮೇಲೆ ಇಳಿದು ಬರಲಿ. ಯೇಸುವೇ, ನೀವು ನುಡಿದಿರಿ, ಎಲ್ಲಿಗೂ ಹೋಗಿರಿ, ಸ್ವಾರ್ಥೆ ಸಾರಿರಿ, ಇದೋ ಪವಿತ್ರ ಆತ್ಮರನ್ನು ಸ್ವೀಕರಿಸಿ ಎಂದಾಗ ಪ್ರೇಷಿತರು ಪವಿತ್ರ ಆತ್ಮರು ಅವರ ಮೇಲೆ ಇಳಿದು ಬಂದರು. ಈ ಪಂಚದಶಮಿ ಜಾಗರಣೆ ಆರಾಧನೆಯ ವೇಳೆ ಈ ಮಕ್ಕಳು ಪ್ರಾರ್ಥಿಸುವಾಗ ಯೇಸುವಿನ ಪವಿತ್ರ ಆತ್ಮರ ವಿಶೇಷ ಕೃಪೆ ಇವರ ಮೇಲೆ ಇಳಿದು ಬರಲಿ. ಇವರಿಗೆ ಜ್ಞಾನ ಹೆಚ್ಚಾಗಲಿ, ಸ್ವರ್ಗೀಯ ಜ್ಞಾನ ಸಿಗಲಿ, ದೇವರ ವಾಕ್ಯದ ಜ್ಞಾನ ಸಿಗಲಿ, ಪ್ರಾರ್ಥನೆ ಆಶೀರ್ವಾದ ಸಿಗಲಿ. ಯೇಸುವೆ, ಎಲ್ಲ ಕೇಡುಗಳಿಂದ, ಆಲಸ್ಯಗಳಿಂದ ಯೇಸುವೆ ನಿಮ್ಮ ನಾಮದಲ್ಲಿ ಇವರಿಗೆ ನಾನು ಬೇಡ್ತಾ ಇದ್ದೀನಿ. ಹೇಗೆ ಶಿಷ್ಯರು ನಿಮ್ಮ ಆ ಒಂದು ಪಂಚದಶಮಿ ಹಬ್ಬದ ದಿನದಂದು ಹೊಸ ಶಕ್ತಿಯಾಗಿ ಮಾರ್ಪಟ್ಟರೋ, ಇವರನ್ನು ಹೊಸ ಶಕ್ತಿಯಾಗಿ ಎಬ್ಬಿಸಿರಿ. ಇದೋ ಈ ವ್ಯಕ್ತಿಗಳು ಹೊಸ ಶಕ್ತಿಗಳಾಗಿ ಮಾರ್ಪಡಲಿ. ಪ್ರಾರ್ಥನೆ ಬಲ ಸಿಗಲಿ. ಎಲ್ಲ ಕೇಡುಗಳು, ಎಲ್ಲಾ ತರದ ಕುಬ್ಜತನಗಳು, ಎಲ್ಲಾ ತರದ ಮನಸ್ಸಿನ ಸಂಶಯಗಳು, ನೋವುಗಳು, ನಕಾರಾತ್ಮಕಗಳು ಪವಿತ್ರ ಆತ್ಮರು ದಹಿಸಿ ಬಿಡಲಿ. Anoint them for your glory. ಗಟ್ಟಿಯಾಗಿ ಸ್ತುತಿ ಮಾಡಿ ಹಾಲೆಲೂಯಾ, 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 ಹಾಲೆಲೂಯಾ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಯೇಸುವಿನ ಅಗ್ನಿಯ ನಾಳವಾಗಿ ಪ್ರತಿಯೊಬ್ಬರ ಮೇಲೆ ಇಳಿದು ಬನ್ನಿ. ಪ್ರತಿಯೊಬ್ಬರ ಮೇಲೆ ಅವರಿಗೆ ದೀಕ್ಷಾ ಸ್ನಾನದಲ್ಲಿ ದೃಢೀಕರಣ ಕೊಟ್ಟ ಪವಿತ್ರಾತ್ಮ ಜೀವಾಳವಾಗಲಿ. ಅವರೆಲ್ಲರೂ ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ಆರಾಧನೆಯ ಶಕ್ತಿ, ಪಂಚದಶಮಿ ಹಬ್ಬದ ಶಕ್ತಿ ಅವರಲ್ಲಿ ಇಳಿದು ಬರಲಿ. ಸ್ವರ್ಗ ತೆರೆಯಲ್ಪಡಲಿ. ಪಿತ ದೇವರೇ, ತಂದೆಯಾದ ದೇವರೇ, ನಿಮ್ಮ ಬಲಪಾರ್ಶ್ವದಲ್ಲಿ ಯೇಸು ಕುಳಿತುಕೊಂಡಿದ್ದಾರೆ. ಸಕಲ ಸಂತರೊಡಗೂಡಿ, ಪ್ರೇಷಿತರೊಡಗೂಡಿ ಯೇಸುವೆ, ವಿಶೇಷವಾಗಿ ಇವತ್ತು ಈ ದಿನ ಮಾಡುವ ಆರಾಧನೆಯಲ್ಲಿ ಎಲ್ಲ ಕೋವಿಡ್-19 ಪಾಸಿಟಿವ್ಗಳು ನೆಗೆಟಿವ್ ಆಗಲಿ. ಕೋವಿಡ್ ನಮ್ಮ ರಾಜ್ಯ, ದೇಶ, ವಿಶ್ವದಲ್ಲಿ ನಿಷ್ಕ್ರಿಯವಾಗಲಿ. ಎಲ್ಲ ವೈದ್ಯರು, ದಾದಿಯಂದರ ಮೇಲೆ ಅಭಿಷೇಕವಾಗಲಿ. ಎಲ್ಲ ಪೊಲೀಸ್ ಪಡೆ, ಸೈನಿಕರ ಮೇಲೆ, ರಾಜಕೀಯ ವ್ಯಕ್ತಿಗಳ ಮೇಲೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ರಾಜ್ಯಪಾಲರು, ಡಿಕ್ಟೇಟರ್ಸ್, ರಾಜರು, ರಾಣಿಯರು, ವಿಶ್ವದಲ್ಲಿ ಎಲ್ಲ ನಿಯಂತ್ರಣೆಗೆ ಬಾರದೆ ಸೋಪು ನಿಯಂತ್ರಣಕ್ಕೆ ಬರುವಂತಾಗಲಿ. ಪವಿತ್ರ ಆತ್ಮರ ಗಾಳಿ ಚಲಿಸಲಿ. ನಿರಾಕಾರವಾಗಿದ್ದನ್ನು ಆಕಾರ ಕೊಡುವಂತೆ ಆದಿಕಾಂಡದಲ್ಲಿ ಮಾಡಿದ ಅದೇ ಶಕ್ತಿ, ಪ್ರವಾದಿಗಳನ್ನು, ಈ ಮಹಾಪಿತಾಮಹರನ್ನು ನಡೆಸಿದ ಶಕ್ತಿ ಇವತ್ತು ನಮ್ಮನ್ನು ನಡೆಸಲಿ. ಪ್ರತಿಯೊಂದು ಕುಟುಂಬಗಳ ಮೇಲೆ, ವಿಶೇಷವಾಗಿ ಕುಟುಂಬದ ಮಹತ್ವವನ್ನು ಅರಿತು ಕುಟುಂಬ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಶಕ್ತಿಯನ್ನು ದಯಪಾಲಿಸಿ. ಫೈರ್ ಅಪಾನ್ ದೆಮ್ ಲಾರ್ಡ್, ಟಚ್ ದೆಮ್, anoint them for your glory. ಯೇಸು ನಾಮದಲ್ಲಿ ಅಭಿಷೇಕವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. Hallelujah, 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 hallelujah. Hallelujah, Sharabala, Shandriya, Alpha Gorana, Father, Mashaya, Shamala, Kimera, hallelujah, hallelujah. Agni, Agni, Yesuna, the East, Agni, our related to Pataka Stotra, Pavitra, Juana, Madaka Stotra, Nimadea, Sanchana, Yesuna, Krape, Korune, Daya, the Bertha, they were Shakti to the Bertha, Elanda Kara, Papa, the Bear was so to build to Budiagale, Yesuna, the Pratistini, Giolatande. Amen. ಆಮೆನ್, ಆಮೆನ್. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಮೌನವಾಗಿ ಒಂದು ನಿಮಿಷ ಪ್ರಾರ್ಥಿಸಿ. ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಏರ್ವರೆಂದೊರಡುವ ಪವಿತ್ರ
ಪವಿತ್ರಾತ್ಮರವರೆಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಇದು ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ತುತಿಸಿರಿ ಕರ್ತನ ಸರ್ವ ಜನಾಂಗಗಳು, ಸ್ತುತಿಸಿರಿ ಅವರ ಮಹಿಮೆಯನ್ನು. ಸ್ತುತಿಸಿರಿ ಕರ್ತನ ಸರ್ವ ಜನಾಂಗಗಳು, ಸ್ತುತಿಸಿರಿ ಅವರನ್ನು ಜನರೆಲ್ಲರೂ. ಅವರ ದಯೆಯನ್ನು ನಮ್ಮ ಮೇಲೆ ದೃಢವಾಗಿರಿಸುವರು ಅವರೇ. ಅವರ ದಯೆಯನ್ನು ನಮ್ಮ ಮೇಲೆ ದೃಢವಾಗಿರಿಸುವರು ಅವರೇ. ಸ್ತುತಿಸಿರಿ ಕರ್ತನ ಸರ್ವ ಜನಾಂಗಗಳು, ಸ್ತುತಿಸಿರಿ ಅವರನ್ನು ಜನರೆಲ್ಲರೂ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.